ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್ ನಿಮ್ಮ ಜೊತೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಈ ಸೇವೆ ಅನ್ನುವಂಥ ಒಂದು ವಾಕ್ಯ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಕೆಲಸಗಳು ಕಾರ್ಯಗಳನ್ನು ಮಾಡಲಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಯಾವಾಗ ಲಾಕ್ಡೌನ್ ಆಯಿತು, ಆ ಲಾಕ್ಡೌನ್ ಆಗುವಂಥ ಸಂದರ್ಭದಲ್ಲಿ ಈ ಮಾನವೀಯತೆಯ ಗುಣಗಳುಳ್ಳಂಥ ಒಂದು ಸೇವೆಯ ಅನಿವಾರ್ಯತೆಗಳು ಎಲ್ರಿಗೂ ಬಂದೊದಗಿರುವುದು. ಇದ್ದವರು ಕೊಡಲೇಬೇಕು ಅಥವಾ ಕೊಡಬೇಕು ಅನ್ನುವಂಥ ಒಂದು ಮನಸ್ಸು ಇರುವಂಥ ಅಗತ್ಯ. ಅದು ಇಲ್ಲದೇ ಇದ್ದವರು ನಮಗೆ ಯಾರಾದರೂ ಸಹಾಯ ಮಾಡ್ತಾರೋ ಅನ್ನುವಂಥ ಒಂದು ಇನ್ನೊಂದು. ಸೊ ಈ ಸಂದರ್ಭದಲ್ಲಿ ಈ ಸೇವೆ ಅನ್ನೋದಕ್ಕೆ ಬೇರೆ ಬೇರೆ ಮುಖಗಳಿವೆ ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಡ್ತಾರೆ. ಆದರೆ ಈ ಮಾನವೀಯತೆಯ ಗುಣ ಇದೆಯಲ್ಲ, ಆ ಮಾನವೀಯತೆಯ ಗುಣಗಳುಳ್ಳಂಥ ಒಂದು ಸೇವೆ ಏನಿದೆ, ಅದು ಬಹುಶಃ ಯಾವತ್ತಿಗೂ ಕೂಡ ಅದನ್ನು ವರ್ಣಿಸಲು ಸಾಧ್ಯ. ಅದು ಒಂದು ರಾಜಕೀಯ ಪಕ್ಷದಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲೂ ಆ ವ್ಯಕ್ತಿಗಳು ಇರಬಹುದು. ಅವ್ರು ಯಾವುದೋ ಒಂದು ಪಕ್ಷಕ್ಕೆ ಸೇರಿದರೂ ಕೂಡ ಅವರು ಹಾಗೇ ಇರ್ತಾರೆ. ಅವರು ಮಾಡುವಂಥ ಒಂದು ಸೇವೆಯನ್ನು ಪರಿಗಣಿಸಿ ಯಾವುದೋ ಒಂದು ರಾಜಕೀಯ ಪಕ್ಷ ಅವರಿಗೊಂದು ಸ್ಥಾನಮಾನವನ್ನು ಕೊಡ್ತದೆ, ಬನ್ನಿ ನೀವು ನಮ್ಮ ಜನಪ್ರತಿನಿಧಿಯಾಗಿ ನೀವು ಆಯ್ಕೆಯಾಗಬೇಕು ಅಂತ ಕರೀಬಹುದು. ಆಗಲೂ ಕೂಡ ಮಾನವೀಯತೆ ಗುಣವನ್ನು ಉಳ್ಳಂಥ ಅದನ್ನು ಮೈಗೂಡಿಸಿಕೊಂಡಿರುವಂಥ ವ್ಯಕ್ತಿಗಳು ಯಾರೇ ಆಗಿರಲಿ, ಅವರು ಯಾವ ಪಕ್ಷದಲ್ಲೇ ಇರಲಿ, ಅವರು ಆ ಸೇವೆಯನ್ನು ಮತ್ತೆ ಮತ್ತೆ ಅದೇ ರೀತಿಯಾಗಿ ಮುಂದುವರೆಸ್ತಾರೆ ಅಂತ ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಸೇವೆ ಅನ್ನುವುದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ಇತ್ತೀಚಿನ ಈ ಹೊಸ ಪೀಳಿಗೆಯ ಬಗೆಗೆ ಹಳೆಯ ಜನರು ಕೂಡ ಹೇಳೋದಿದೆ, ತಾನು ಒಂದು ವರ್ಚಸ್ಸನ್ನು ಗಳಿಸಿಕೊಳ್ಳಿಕ್ಕಾಗಿ ಸೇವೆಯ ಒಂದು ಮುಖಗಳನ್ನು ಹಾಕಿಕೊಳ್ಳುವುದು ಎಷ್ಟು ಸರಿ ಅಂತ ಅನ್ನುವಂಥದ್ದು. ಹಾಗಾಗಿ ಈ ಹಳೆಯವರಿಗೂ ಹೊಸಬರಿಗೂ ಇರುವಂಥ ಒಂದಷ್ಟು ವ್ಯತ್ಯಾಸಗಳು. ಹಾಗಂತ ಏನೇ ಹೇಳಿದರೂ ಕೂಡ ಈ ಕೋವಿಡ್-19 ಒಂದನೇ ಅಲೆ ಅಥವಾ ಎರಡನೇ ಅಲೆಯ ಸಂದರ್ಭದಲ್ಲಿ ಹಸಿದ ಜನರಿಗೆ ಅನ್ನ ನೀಡೋದಿದೆಯಲ್ಲ, ಅಥವಾ ಮನೆಯಲ್ಲೇ ಇರುವಂಥ ಜನರಿಗೆ ಕೆಲಸ ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ಅವರ ಹತ್ತಿರಕ್ಕೆ ಹೋಗಿ ಒಂದು ಕಿಟ್ಟು ಕೊಡೋದಿದೆಯಲ್ಲ, ಅಥವಾ ಅವರಿಗೆ ಬೇಕಾದಂಥ ಬೇರೆ 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 ರೀತಿಯಾದಂಥ ಸಹಾಯಗಳನ್ನು, ವೈದ್ಯಕೀಯ ಸೇವೆಗಳನ್ನು ಮಾಡುವಂಥದ್ದಿದೆಯಲ್ಲ, ಅದು ಪ್ರಚಾರವೂ ಆಗಲಿ ಅಥವಾ ರಾಜಕೀಯವೂ ಆಗಲಿ, ಯಾವುದಕ್ಕಾದ್ರೂ ಕೂಡ ಅದು ಬಹಳ ಇವತ್ತಿನ ಅಗತ್ಯತೆ ಕೂಡ ಆಗಿದೆ, ಅದು ಅನಿವಾರ್ಯತೆ ಕೂಡ ಆಗಿದೆ ಅಂತ ಅನ್ನುವಂಥದ್ದು. ಹಾಗಾಗಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ಯಾವುದೇ ಪಕ್ಷಗಳಿರಲಿ ಇಲ್ಲದೇ ಇರಲಿ, ಅಥವಾ ತಾನು ಅಭ್ಯರ್ಥಿ ಆಗಿರಲಿ ಜನಪ್ರತಿನಿಧಿ ಆಗಿರಲಿ ಇಲ್ಲದೇ ಇರಲಿ, ಹೇಗಿದ್ರೂ ಕೂಡ ಜನರ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿರುವುದು ಅವರಿಗೆ ತುಂಬ ಖುಷಿ. ಅದಕ್ಕಿಂತ ಮಿಗಿಲಾದ ಸಂತೋಷ ಅವರಿಗೆ ಇರೋದಿಲ್ಲ ಅಂತ ಅನ್ನೋದು. ಅಂಥ ಭಾಳ ವಿರಳ ವ್ಯಕ್ತಿಗಳಲ್ಲಿ ನಾನು ಕಂಡಂಥ, ಉಭಯ ಜಿಲ್ಲೆಗಳಲ್ಲಿ ಕಂಡಂಥ ಒಬ್ಬ ಸದ್ಯಕ್ಕೆ ಅವರು ರಾಜಕೀಯ ಮುತ್ಸದ್ದಿ ಹೌದು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಹೌದು, ಆದರೆ ಜೊತೆಯಾಗಿ ಸಾಮಾಜಿಕವಾಗಿ ಭಾಳ ಜನರಿಗೆ ಪರಿಚಿತವಾಗಿರುವಂಥ ಗೀತಾಂಜಲಿ ಸುವರ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಗೀತಕ್ಕ. ಈ ಸಂದರ್ಭ ಬಹುಶಃ ಕೋವಿಡ್-19 ಬಹುಶಃ ನಿಮಗೆ ಏನು ಇದು ಹೊಸ್ತಲ್ಲ. ಜನರ ಅಸಹಾಯಕವಾದಂಥ ಪರಿಸ್ಥಿತಿಯಲ್ಲಿ ಅವರ ಕಷ್ಟಗಳಿಗೆ ನೀವು ಹೋಗೋದು, ಅವರಿಗೆ ಸೇವೆ ಮಾಡುವುದು ಅನ್ನುವಂಥದ್ದು. ಸೊ ಜನ ಅಂದರೆ ಇಲ್ಲಿವರೆಗೆ ನೀವು ಈ ಲಾಕ್ಡೌನ್ ಆಗುವ ಕಳೆದ ಬಾರಿಗೆ ಮತ್ತು ಈ ಬಾರಿ ಕೂಡ ಇಲ್ಲಿಯವರೆಗೆ ನೀವೇನು ಸೇವೆ ಮಾಡಿದರೆ ಅದಕ್ಕಿಂತಲೂ ಬಹಳ ಒಂದು ವೈಪರೀತ್ಯ ಅಥವಾ ತೀರಾ ಅಗತ್ಯತೆ ಅಂದರೆ ನಿಮ್ಮಂಥ ಜನರ ಒಂದು ಅಗತ್ಯತೆ ಜನರಿಗೆ ಬಿದ್ದದ್ದು ಕಂಡ್ರ ಏನು ಅನಿಸ್ತದೆ ನಿಮಗೆ? ಲಾಸ್ಟ್ ಟೈಮ್ ಕೋವಿಡ್ ಒಂದನೇ ಅಲೆ ಬಂದಾಗ ತಾವು ನೋಡಿರ್ಬೋದು, ಆವಾಗ ಜನರಿಗೆ ಇದು ಬರ್ತದಂತಲೇ ಗೊತ್ತಿಲ್ಲ, ಅಂತಹ ಒಂದು ಪರಿಸ್ಥಿತಿ. ಯಾವುದೇ ಕೆಲಸ ಇಲ್ಲ, ಕೂಲಿ ಕೆಲಸ ಮಾಡಲಿಕ್ಕೆ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ, ದಿನಗೂಲಿ ಮಾಡುವವರು ತಿನ್ನೋದೇನು ಎನ್ನುವ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಥರದ ಚಡಪಡಿಕೆಯಲ್ಲಿರುವಾಗ ದಿನಾ ಒಂದು ಊಟ ಕೊಡುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ. ಆ ಸಮಯದ ನನಗೆ ಈಗಲೂ ನೆನಪಾಗ್ತಾ ಉಂಟು. ಆ ಅನ್ನ ಕೊಡುವಾಗ ಅನ್ನ ಕೊಟ್ಟರು ಅನ್ನೋ ಒಂದು ಕಣ್ಣಲ್ಲಿ ದೈನ್ಯತೆಯ ಭಾವ, ಅದನ್ನು ನಾನು ಮರೀಲಿಕ್ಕಿಲ್ಲ. ಆದರೆ ಒಂದನೇ ಅಲೆ ಮುಗಿದು ಎರಡನೇ ಅಲೆಗೆ ಬರುವಾಗ ಸ್ವಲ್ಪ ಅಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿದೆ. ಈ ಸಲ ಏನಾಗಿದೆ ಅಂದರೆ, ಕೂಲಿ ಕೆಲಸದವರಿಗೆ ಕೆಲಸ ಇತ್ತು, ನೀವು ಹೋಗಲಿಕ್ಕೆ ಪರ್ಮಿಷನ್ ಕೊಡ್ತೇವೆ ಅಂತೇಳಿ ಅವರೆಲ್ಲ ಕೆಲಸ ಮಾಡ್ತಿದ್ರು. ಹಾಗೆ ಅಂಥವರಿಗೆ ಯಾವತ್ತೂ ಹೊಟ್ಟೆಗೆ ಕಮ್ಮಿ ಆಗಲಿಲ್ಲ, ಸಂಬಳ ಸಿಗ್ತಿತ್ತು, ಹೊಟ್ಟೆಗೆ ಏನಾದರೂ ಸಿಗ್ತಿತ್ತು. ಆದರೂ ಅನೇಕ ಜನ ಈ ಭಿಕ್ಷುಕರು, ಅಲೆಮಾರಿಗಳು, ರಸ್ತೆ ಪಕ್ಕದಲ್ಲಿ ಅವರಿವರು ಇದ್ದವರಿಗೆಲ್ಲ ಊಟಕ್ಕೆ ಕೊರತೆ ಇತ್ತು. ಅನೇಕ ಸಂಘ ಸಂಸ್ಥೆಗಳು ಈ ಸಲನೂ ಊಟ ಕೊಟ್ಟಿದ್ದಾರೆ.
ಆದರೆ ಈ ಸಲ ಸ್ವಲ್ಪ ವೇಸ್ಟ್ ಆಗಿದೆ ನಾನು ತಿಳಿದ ಮಟ್ಟಿಗೆ. ಯಾಕಂದರೆ ನಾನು ಸಮಾಜವನ್ನು ನಾನು ನೋಡ್ತಾ ಇರ್ತೇನೆ. ಊಟ ಬೇಕಾ, ಕೆಲವರೆಲ್ಲ ಊಟ ತಗೊಳ್ಳೋದು 2-3 ಕಡೆಯಿಂದ ಬಂದ ಊಟವನ್ನು ತಗೊಳ್ಳೋದು, ಅದರಲ್ಲಿ ಒಳ್ಳೇದು ಯಾವುದು ಉಂಟು ತಿನ್ನೋದು, ತೆಗೆದು ಬಿಸಾಡೋದು. ಇಂತಹ ಪರಿಸ್ಥಿತಿ ಈ ಸಲ ಬಂದಿದೆ. ಕಳೆದ ಸಲ ಇಂತಹ ಪರಿಸ್ಥಿತಿ ಬರಲಿಲ್ಲ. ಯಾರು ಏನೇ ಕೊಟ್ರು ತುತ್ತು ಅನ್ನಕ್ಕೆ ಪೇಚಾಡುವಂತಹ ಒಂದು ಕಾಲ ಇತ್ತು. ಆ ಸಮಯದಲ್ಲಿ ಈಗಲೂ ನೆನಪು ಮಾಡುವಾಗ ಎಲ್ಲೋ ನಿಮಗೆ ಅಂತ ಜನಗಳ ನಡುವೆ ಹಿಂದೆ ಅವರು ಏನು ಸಿಕ್ಕಿದ್ರು ತಿನ್ನಬೇಕು ಅನ್ನೋ ಹಸಿವಿತ್ತು. ಈಗ ಹಾಗಿಲ್ಲ. ಈಗ ಆಯ್ಕೆ ಮಾಡಿ ಇದನ್ನೇ ಬೇಕು, ಒಳ್ಳೇದು ಯಾವುದುಂಟು, ಬಿರಿಯಾನಿ ಉಂಟಾ, ಈ ಕಡೆಯಿಂದ ಯಾವುದೇ ಒಳ್ಳೆ ಅಂತಹ ಒಂದು ಮನೋಭಾವವನ್ನು ಈ ಸಲ ನಾನು ನೋಡಿದ್ದೇನೆ. ಆದರೂ ಅನೇಕ ಸಂಘ ಸಂಸ್ಥೆಗಳು ಬಹಳ ಮುತುವರ್ಜಿಯಿಂದ ಜನರ ಬಗ್ಗೆ ಕೆಲಸ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಕಿಟ್ ಕೊಡುವಂತಹ ಕೆಲಸ ತುಂಬ ಜನ ಯಾವ ಸಂಘ ನೋಡಿದ್ರೂ ಕಿಟ್ ಕೊಡ್ತಾ ಇದ್ರು. ನಾನು ಈ ಸಲ ನೋಡಿದ ಮಟ್ಟಿಗೆ ಬಡವರು ಕೇಳಿ ತಗೊಳ್ತಾರೆ. ಶ್ರೀಮಂತನ ಹತ್ರ ಬೇಕಾದಷ್ಟು ಇರ್ತದೆ, ಆದರೆ ಮಧ್ಯಮ ವರ್ಗದವ ಬಹಳ ಪೇಚಾಡಿದ್ದಾನೆ. ಈ ಕಡೆಯಿಂದ ಕಿಟ್ ಕೇಳೋ ಹಾಗಿಲ್ಲ, ಈ ಕಡೆಯಿಂದ ತಗೊಂಡ್ರೆ ಅವರು ಎಲ್ಲಿಯಾದ್ರೂ ಒಂದು ಫೋಟೋ ತೆಗೆದು ಹಾಕ್ತಾರ, ಮರ್ಯಾದೆಯ ಪ್ರಶ್ನೆ. ಇಂತಹ ಪರಿಸ್ಥಿತಿಯನ್ನು ತುಂಬಾ ಜನ ಯಾರಲ್ಲೂ ಕೂಡ ಕೇಳಿದವರು ಇಲ್ಲ, ಕೇಳಿದವರಲ್ಲ, ತುಂಬಾ ಜನ ಇಂತಹ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ. ಇದಕ್ಕೆ ನಾನು ಈ ಸಲ ಏನು ಮಾಡಿದೆ ಅಂದರೆ, ಒಂದು ಅಲ್ಲಿನ ಪಂಚಾಯತಿ ಮೆಂಬರ್ ಇಲ್ಲ ಯಾರ ಹತ್ರ ಆದರೂ ಅಗತ್ಯ ಉಂಟಾ ಕೇಳಿ, ನಿಮ್ಮ ಏರಿಯಾದಲ್ಲಿ ಯಾರಿಗೆ ಅಗತ್ಯ ಉಂಟಂತ ನೋಡಿ ನನ್ನ ಮನೆಗೇ ಬಂದು ಇಲ್ಲಿಂದಲೇ ತಗೊಂಡು ಹೋಗುವ ಕೆಲಸ ಮಾಡಲಿ. ಯಾಕಂದರೆ ನಾನು ಅಲ್ಲಿ ತಗೊಂಡು ಹೋಗೋದು, ಎಲ್ಲರೂ ನೋಡೋದು, ಪುನಃ ನನಗೆ ಕೊಡಲಿಲ್ಲ ಅಂತ ಗಲಾಟೆ. ಒಬ್ಬೊಬ್ಬರಿಗೆ ಈಗ ಏನಿಲ್ಲದವರಿಗೆ 7-8 ಕಿಟ್ ಬಂದರೂ ಜೋಪಾನ ಮಾಡಿ ಇಡ್ತಾರೆ. ಬೇಕಾದರೆ ಇನ್ನೊಬ್ಬನಿಗೆ ಕೊಡ್ತೇನೆ ಅಂತ ಭಾರಿ ಬೇಜಾರು ಅವರಿಗೆ, ನನಗೆ ಕೊಡಲಿಲ್ಲ ಅವನಿಗೆ ಕೊಟ್ಟರು ಅಂತ. ಈ ಸಲ ನಾನು ಬಹಳ ಸೂಕ್ಷ್ಮವಾಗಿ, ನನಗೂ ದೇವರು ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಅದನ್ನು ನನಗೆ ಅನೇಕ ದಾನಿಗಳು ಸಹಕಾರ ನೀಡಿದ್ದಾರೆ. ಕಳೆದ ಸಲನೂ ಅಷ್ಟೇ, ಈ ಸಲನೂ ಅಷ್ಟೇ. ನಾನು ಯಾರನ್ನು ಏನು ಒಂದು ಕ್ವಿಂಟಲ್ ಅಕ್ಕಿ ಕೊಡಿ ಅಂದರೆ ಕೈ ಬಿಚ್ಚಿ ಕೊಟ್ಟಿದ್ದಾರೆ. ಕಳೆದ ಸಲನೂ ಅಷ್ಟೇ, ನಾನು ಇವತ್ತು 25 kg ಅಕ್ಕಿ ಹಾಕಿದೆ ಅನ್ನಕ್ಕೆ. ನಾಳೆಗೆ ಏನು ಮಾಡಲಿ ಅಂದರೆ ಸಂಜೆ ಆಗುವಾಗ ಎಲ್ಲಿಂದಾದರೂ ಒಂದು ಅಕ್ಕಿ ಬರುವಂತಹ ವ್ಯವಸ್ಥೆ ಇತ್ತು. ಬೇಯಿಸಿ ಕೊಟ್ಟು ಪುನಃ ಅಕ್ಕಿ ಕೊಡುವಂತಹ ಕೆಲಸ ಸಹ ದಿನ ಮಾಡಿ. ಈ ಸಲ ಅಗತ್ಯ ಇರುವವರು ಬಂದು ಮನೆಯಿಂದಲೇ ತಗೊಂಡು ಹೋಗುವಂಥ ಇವತ್ತಿಗೂ ಮಾಡ್ತಾ ಇದ್ದೇನೆ. ಇದನ್ನು ಯಾವುದೇ ಪ್ರಚಾರ ಮಾಡಲಿಲ್ಲ. ನಿಮಗೆ ಬೇಕಾ, ನಿಮಗೆ ಇನ್ನು ಯಾರಾದರೂ ಪಕ್ಕದಲ್ಲಿದ್ದಾರಾ, ತುಂಬ ಅನ್ನ ಇಲ್ಲ ಅಂತ ಇದ್ದಾರೆ, ಒಂದು ಗಂಜಿ ಸಿಕ್ಕಿದ್ರೆ ಏನೋ ಉಪ್ಪಿನಕಾಯ ಒಂದು ಚಟ್ನಿಯಲ್ಲೂ ಊಟ ಮಾಡ್ಬೋದು. ನಮಗೆ ಕರಾವಳಿಯಲ್ಲಿ ಬೇಕಾದಷ್ಟು ತೆಂಗಿನಕಾಯಿ ಒಂದು ಸಿಗ್ತದೆ, ಒಂದು ಹುಳಿ ಮೆಣಸಿದ್ರೆ ಅದರಲ್ಲೊಂದು. ಇಂತಹ ಪರಿಸ್ಥಿತಿ ಇದೆ. ಹಾಗೆ ಕೇಳಿ ನಾನು ಕೊಡುವಂತಹ ವ್ಯವಸ್ಥೆಯನ್ನು ಈ ಸಲಕ್ಕೆ ಮಾಡಿದ್ದೇನೆ. ಎಸ್ ಗೀತಕ್ಕ, ಈ ನಡುವೆ ನಿಮ್ಮ ಪರಿಚಯ ಭಾಳಷ್ಟು ಜನರಿಗೆ ಇದೆ, ಇಲ್ಲದೇ ಇದ್ದವರಿಗೆ ಒಂದು ಪರಿಚಯವನ್ನು ನಾವು ಮಾಡಿಕೊಡಬೇಕಾಗಿದೆ. ಒಂದು ಸಣ್ಣ ತುಣುಕು ನಿಮ್ಮ ಬಗ್ಗೆ ಬರ್ತಾ ಇದೆ. ఇంక ఉదయం బొమ్మ చెప్పు ఇంక ఆత్మల్లా ఇల్లు కట్టదు కొట్టలేదు నీకు ఒక నీకన్నా కారు పట్టు. ಗೀತಾಂಜಲಿ ಸ್ವರ್ಣ ಉಡುಪಿ ಜಿಲ್ಲಾ ಪಂಚಾಯತ್ನ ಸದಸ್ಯೆ. ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಸಂಕಷ್ಟಕ್ಕೆ ಒಳಗಾದವರಿಗೆ, ಲಾಕ್ಡೌನ್ ಸಂಕಷ್ಟದಲ್ಲಿರುವವರಿಗೆ ಸೇವೆಯನ್ನ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಸತ್ಯದ ತುಳುವೇರಿ ಎಂಬ ಸಂಘಟನೆಯ ಗೌರವಾಧ್ಯಕ್ಷರಾಗಿ ತಮ್ಮ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತೀರಾ ಬಡತನದಲ್ಲಿರುವ ಜನರಿಗೆ ಅವರ ಸಂಘಟನೆಗಳ ಮೂಲಕ ಮನೆ ನಿರ್ಮಾಣ ಮಾಡುವ ಕಾಯಕ ಮಾಡುತ್ತಿದ್ದಾರೆ. ಈಗಾಗಲೇ 3 ಮನೆಗಳನ್ನ ನಿರ್ಮಾಣ ಮಾಡಿ ಬಡ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂರು ಕಟ್ಟುವ ಮೂಲಕ ಲಾಕ್ಡೌನ್ ಸಮಯದಲ್ಲೂ ಸಾಮಾಜಿಕ ಕಾರ್ಯವನ್ನ ಮಾಡುತ್ತಿದ್ದಾರೆ. ನಿಮ್ಮ ಈ ಸೇವೆಯನ್ನ ಗುರುತಿಸಿ ವಿ4 ನ್ಯೂಸ್ ಅಭಿನಂದಿಸುತ್ತಿದೆ. ಎಸ್, ಇದು ಗೀತಾಂಜಲಿ ಸುವರ್ಣ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮ್ಮ ಮೂಲಕ ಇಟ್ಟಿದ್ದೇವೆ.
V4 ನ್ಯೂಸ್ಗೆ 16 ವರ್ಷ ಆಗುವಂಥ ಸಂದರ್ಭದಲ್ಲಿ ನಾವು ಕೋವಿಡ್ ವಾರಿಯರ್ಸ್ಗಳನ್ನು ಕೆಲವರನ್ನ ಆಯ್ಕೆ ಮಾಡಬೇಕು ಅನ್ನುವಾಗ ಗೀತಾಂಜಲಿ ಸುವರ್ಣ ಅವರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೆವು ಅವ್ರು ಮಾಡಿದಂಥ ಈ ಕೆಲಸಗಳಿಗಾಗಿ. ಅದು ಏನು ಅಂತ ನಾನು ಅವ್ರ ಹತ್ರ ಕೇಳ್ತೇನೆ. ಸೊ ಅವರಿಗೆ ಈ ನಮ್ಮ ಒಂದು ಕೋವಿಡ್ ವಾರಿಯರ್ಸ್ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರು ಬಹಳಷ್ಟು ಅವರು ಮಾಡಿದಂಥ ಕೋವಿಡ್ ಸಂದರ್ಭ ಮಾಡಿದಂಥ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅವರಿಗೆ ಅವರ ಆ ಒಂದು ಸ್ಮರಣಿಕೆಗಾಗಿ ಒಂದು ನೆನಪಿಗಾಗಿ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀನಿ ಗೀತಕ್ಕ. ಇದು ನಿಮಗೆ ಥ್ಯಾಂಕ್ ಯು. ಎಸ್, ಜೊತೆಗೆ ಒಂದು ನೆನಪಿನ ಒಂದು ಸ್ಮರಣಿಕೆ ಕೂಡ ನಿಮ್ಮ ಜೊತೆಗೆ ನಿಮಗೆ ಕೊಡ್ತಾ ಇದ್ದೇವೆ. ಇರಲಿ ಮೇಡಮ್. ನಾನಲ್ಲಿ ನೋಡಿದೆ ಮನೆಯನ್ನು ಕಟ್ಟಿಕೊಟ್ಟಿದ್ದೀರಿ. ಕೋವಿಡ್ಗೆ ನೀವೇನು ಹೊಸತಲ್ಲ ನಿಮ್ಮ ಸೇವೆ. ಹೇಗೆ ಗೊತ್ತಾಯಿತು? ನಾನು ಒಂದು 2 ವರ್ಷಕ್ಕೆ ಮುಂಚೆ ಒಂದು ಬಡ ಕುಟುಂಬ, ತಾಯಿ ಮಗಳು 2 ಮಕ್ಕಳು, ಈ ಒಂದು ಕುಟುಂಬಕ್ಕೆ ಅವಳ ಗಂಡನೂ ಇಲ್ಲ. ನನ್ನ ಹತ್ರ ಬಂದು ಬೇಡ್ಕೊಂಡಾಗ ನಾನೊಬ್ಬಳೇ ಒಂದು ಸರ್ಕಾರದಿಂದ ಮನೆ ಬಿದ್ದದಕ್ಕೆ ಒಂದು ಸ್ವಲ್ಪ ಹಣ ಸಿಕ್ತು. ಅದನ್ನು ಇಟ್ಕೊಂಡು ಎಲ್ಲರ ಹತ್ರ ಇದು ಮಾಡಿಕೊಂಡು ಕೆಲಸ ಮಾಡಿ ಒಂದು ಮನೆ ಕಟ್ಟಿಕೊಟ್ಟೆ. ನನಗೆ ಇದೇ ಪ್ರೇರಣೆ ಅಂತ ಹೇಳ್ಬೋದು. ನನಗೆ ಯಾರಾದರೂ ಬಡವರು ಅಂತ ಹೇಳಿದರೆ ಒಂದು ಸಲ ನಾನು ಒಂದು ಮಧ್ಯಮ ಕುಟುಂಬದಲ್ಲೇ ಬಂದವಳು, ಆದ್ದರಿಂದ ಯಾರಾದರೂ ಕಷ್ಟ ಅಂತ ಹೇಳುವಾಗ ನಾನು ಜೀವ ಆಗ್ತೇನೆ. ಅದು 2 ವರ್ಷಕ್ಕೆ ಮುಂಚೆ ಆಗಿದ್ದರೆ, 1 ವರ್ಷಕ್ಕೆ ಮುಂಚೆ ನನ್ನ ಉಭಯ ಜಿಲ್ಲೆಯಲ್ಲಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯುವಕರ ತಂಡ, ರಕ್ತದಾನದಿಂದ ಹೊರಟಂತಹ ಯುವಕರ ತಂಡ, ಆ ತಂಡ ಇವತ್ತಿಗೆ ಸತ್ಯದ ತುಳುವೇರು ಅಂತ ಹೆಸರಿಟ್ಕೊಂಡು ಎಲ್ಲ 2 ಜಿಲ್ಲೆಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಮೊದಲಿಗೆ ಅದರ ಗೌರವಾಧ್ಯಕ್ಷೆಯಾಗಿ ನನ್ನನ್ನು ಅವರು ಸೇರಿಸ್ಕೊಂಡ್ರು. ತದನಂತರ ಸ್ವಲ್ಪ ದಿನ ಆದ ಕೂಡಲೇ ನೀವು ಗೌರವ ಸಲಹೆಗಾರರಾಗಿ ನಾನಿದ್ದೆ. ನಂತರ ನನ್ನನ್ನು ಗೌರವ ಅಧ್ಯಕ್ಷರು ಅಂತೇಳಿ ಮಾಡಿದರು. ಒಂದು ದಿನಕ್ಕೂ ಅವರಿಗೆ ಅವರ ಜೊತೆ ಸದಸ್ಯರಾಗಿ ಯಾವುದೇ ಚ್ಯುತಿ ಬರದ ಹಾಗೆ ಕೆಲಸ ಮಾಡಿಕೊಂಡು ಇವತ್ತಿಗೂ ಬಂದಿದ್ದೇನೆ. ಮೇ 1ನೇ ತಾರೀಕು ಒಂದು ರಕ್ತದಾನ ಶಿಬಿರ ಇಟ್ಟೆವು. ಈ ಕೊರೋನಾದ ಸಮಯದಲ್ಲಿ ಬಹಳ ಕಷ್ಟ, ರಕ್ತ ಸಿಗ್ತಾ ಇಲ್ಲ, ಇವತ್ತಿಗೂ ರಕ್ತ ಸಿಗುವುದಿಲ್ಲ ಅಂತ ಪೇಚಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ. ಅಂತಹ ಸಮಯದಲ್ಲಿ ರಕ್ತದಾನ ಶಿಬಿರದಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು 70 ಯೂನಿಟ್ ರಕ್ತವನ್ನು ತಂಡದ ಸದಸ್ಯರು ಕೊಟ್ಟರು. ಆವಾಗಲೇ ಅಲ್ಲಿಗೆ ಒಂದು ಫೋನ್ ಬಂತು, ಹೀಗೀಗೆ ಒಂದು ಪಡುಕೆರೆಯಲ್ಲಿ ಯಾವುದೇ ಒಂದು ಪರಿಸ್ಥಿತಿಯ ಜೀವಿಸಲು ಸರಿ ಇಲ್ಲದಂತಹ ಮನೆ ಇದೆ ಅಂತ ನಮ್ಮ ಒಂದು ತಂಡದ ಸದಸ್ಯನಿಗೆ. ಆವಾಗ ಅಲ್ಲಿಂದ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅದನ್ನೇ ನೋಡುವ ಅಂತಾಯ್ತು. ಅದಕ್ಕಿಂತ ಒಂದು ತಿಂಗಳ ಮುಂಚೆ ನನ್ನ ಕ್ಷೇತ್ರ ಕುರ್ಕಾಲು ಕ್ಷೇತ್ರದ ಶಂಕರ್ಪುರ ಅಲ್ಲಿ ಒಂದು, ನೀವು ನೋಡಿದ್ರೆ ಆ ಫೋಟೋದಲ್ಲಿ, ಒಂದು ಮಹಿಳೆ ಅಂತ ಪಾಪ ಯಾವುದೇ ಒಂದು ಸವಲತ್ತು ಪಡೆಯದಂತಹ ದಲಿತ ಮಹಿಳೆ, ಮನೆ ಎಲ್ಲ ಬಿದ್ದು ಹೋಗೋ ಪರಿಸ್ಥಿತಿ, ಎಲ್ಲ ನಾಳೆ ಬಿದ್ದ ಮೇಲೆ ನಡುವೆ ಗೀತಕ್ಕ ತಿಲಕ್ ರಾಜ್ ಅವರು ಕೃಷ್ಣಾಪುರದಿಂದ ಇದ್ದಾರೆ. ಇವ್ರ ಪರಿಚಯ ಇದೆಯಾ? ತಿಲಕ್ ರಾಜ್ ಪಕ್ಷದಲ್ಲಿದ್ದಾರೆ ಅವರು. ನಮಸ್ಕಾರ ತಿಲಕ್ ರಾಜ್ ರೇ. ನಮಸ್ತೆ. ನಮಸ್ತೆ. ಇದು ತಿಲಕ್ ರಾಜ್ ಅಂದ್ರೆ ಯಾರಂತ ತಿಳ್ಕೊಳ್ಬಹುದಾ? ತಿಲಕ್ ರಾಜ್ ಅಮೀನ್ ಕೃಷ್ಣಾಪುರ ಅಂತ. ತಿಲಕ್ ರಾಜ್ ಅಮೀನ್. ಅಮೀನ್ ಹೇಳಿ. ನಮಸ್ತೆ ತಿಲಕ್. ಗೀತಾಂಜಲಿ ಸುವರ್ಣ ಇದ್ದಾರೆ. ಗೀತಕ್ಕ ನಮಸ್ತೆ. ನಮಸ್ತೆ ತಿಲಕ್ ಪಲ್ಲೆ. ಅಕ್ಕ, ಕೊರೋನಾದ ಮೊದಲನೇ ಅಲೆಯಲ್ಲಿ ಸಹ ನಿಮ್ಮ ಕಾರ್ಯವೈಖರಿ ನೋಡಿದ್ದೇವೆ ಅಕ್ಕ, ತುಂಬಾ ಸಂತೋಷವಾಯ್ತು. 2ನೇ ಅಲೆ ಬರುವಾಗ ಸಹ ನೀವು ಎದೆಗುಂದಲಿಲ್ಲ. ಹೌದು, ಎಲ್ಲಾ ಬಡ ವರ್ಗದವರಿಗೆ ನಿಮ್ಮದೊಂದು ಸಹಾಯವನ್ನು ನೋಡುವಾಗ ಹೆಮ್ಮೆ ಅನಿಸ್ತಿದೆ ಅಕ್ಕ. ಅದು ನೀವು 2ನೇ ಅಲೆಯಲ್ಲಿ ಆ ಟೈಮ್ನಲ್ಲಿ ಸತ್ಯದ ತುಳುವೇರು ತಂಡವನ್ನು ಗೌರವಾಧ್ಯಕ್ಷರಾಗಿದ್ದೀರಿ ನೀವು. ಅದರಲ್ಲಿ 3 ಮನೆಯನ್ನು ಈ ಕೊರೋನಾ ಸಮಯದಲ್ಲಿ ನೀವು ಆ ಬಡ ಕುಟುಂಬಕ್ಕೆ ಅರ್ಪಿಸಿದ್ದೀರಿ. ಹೌದು, ಅದಕ್ಕೋಸ್ಕರ ನಿಮ್ಮ ಸತ್ಯ ತುಳುವೇರು ತಂಡಕ್ಕೂ ನನ್ನೊಂದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ತುಂಬಾ ಧನ್ಯವಾದ. ಮುಂದೆ ಸಹ ನೀವು ಇಂತಹ ಒಂದು ಕಾರ್ಯವೈಖರಿ ನಡೆಸಬೇಕಾಗಿ ನಿಮ್ಮ ಹತ್ರ ಒಂದು ಕೇಳಿಕೊಳ್ತೇನೆ. ಖಂಡಿತ ನಿಮ್ಮಂತವರ ಸಹಕಾರ ತಗೊಂಡೇ ಮಾಡ್ತೇವೆ. ಮತ್ತೊಂದು ಹೇಳುದಂದ್ರೆ, ನಿಮಗೆ ಈ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಎಲ್ಲ ಸಹಕಾರ ನೀಡ್ತಿದ್ದಾರೆ. ಅವರಿಗೆ ಸಹ ನನ್ನ ಕಡೆಯಿಂದ ಒಂದು ಅಭಿನಂದನೆ ಸಲ್ಲಿಸುತ್ತೇನೆ ಅಕ್ಕ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಅದು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆಹ್ವಾನಿಸಿದ್ದಕ್ಕೆ V4 ಚಾನಲ್ಗೆ ಸಹ ಅಭಿನಂದನೆ ಸಲ್ಲಿಸುತ್ತಾ ನಾನೊಂದು 2 ಮಾತನ್ನು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ತಿಲಕ್ ರಾಜ್. ಎಸ್, ಹೇಳ್ತಾ ಇದ್ರಿ. ಹೌದು. ಅದರ ನಂತರ ಈಗ ಏನಾಯ್ತು, ಅದರ ಮುಂಚೆ ಮನೆ ಅದೊಂದು ಗೋಡೆ ತನಕ ಏರಿ ಹೊಯ್ಗೆ ಸಿಗ್ಲಿಲ್ಲ ಅಂತ ಹಾಗೆ ಬಿಟ್ಟಿದ್ದೆವು, ಅದು ಅಲ್ಲೇ ಇತ್ತು. ಈ ಮನೆ ಒಂದು ನೋಡ್ಲಿಕ್ಕೆ ಹೋದೆವು, ಈ ಪರಿಸ್ಥಿತಿ ಒಂದು ಇದನ್ನು ಮುಗಿಸ್ಲೇಬೇಕು ಅಂತ. ನನ್ನ ಸತ್ಯ ತುಳುವೇರು ತಂಡದಲ್ಲಿ
ಪ್ರವೀಣ್ ಕುರ್ಕಾಲ್ ಅಂತ ಒಬ್ಬರು ಮತ್ತು ಶಿವಪ್ರಕಾಶ್ ಅಂತ ಒಬ್ಬರು ಅವರು ಯೋಧರು. ಅವರು ನಮ್ಮ ಸಂಸ್ಥಾಪಕರು. ಒಂದು ಹುಟ್ಟು ಹಾಕಲಿಕ್ಕೆ ಅವರು ಇದನ್ನು ನೋಡುವಾಗ ಇದನ್ನು ಮನೆ ಮಾಡುವ ಅಂತ ಆ ದಿನವೇ ಹೋಗಿ ಅದರ ಮರುದಿವಸವೇ ಪಂಚಾಂಗ ತೆಗೆದು ಯಾವುದೇ ಒಂದು ಗುದ್ದಲಿಲ್ಲ ಏನಿಲ್ಲ, ಪಂಚಾಂಗವನ್ನು ಮಾಡಿ 18 ದಿನದಲ್ಲಿ ಕೆಲಸ ಮುಗಿಸಿ 20 ವರ್ಷದಲ್ಲಿ ಅವರು ಗುಡ್ಸಲಲ್ಲಿದ್ದ ಒಂದು ಗಂಡ ಹೆಂಡತಿ ಜಲಜಕ್ಕ ಮತ್ತೆ ಸದಾನಂದಣ್ಣ ಅವರನ್ನು 20 ದಿನದಲ್ಲಿ ಒಂದು ಒಳ್ಳೆಯ ಮನೆಯಲ್ಲಿ ಕುತ್ಕೊಳಿಸುವಂತಹ ಕೆಲಸವನ್ನು ನನ್ನ ತಂಡ ಮಾಡಿದೆ. ಸತ್ಯದ ತುಳುವೆರ್ನ ಯುವಕರು ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರ್ತಿತ್ತು. ಯಾಕಂದ್ರೆ ಅವರೇ ಕಲ್ಲು ಹೊರೋದು, ಅವರೇ ಮಣ್ಣು ಹೊರೋದು, ಏನ್ ಬೇಕು ಅದನ್ನು ತರೋದು. ಆ ಲಾಕ್ಡೌನು ಆ ಸಮಯದಲ್ಲಿ ಎಲ್ಲಿ ಪೊಲೀಸ್ನವ್ರು ನಿಲ್ಲಿಸ್ತಾರ ಅಂತ ಭಯ. ಆದ್ರೂ ಯಾವುದಕ್ಕೂ ಹೆದರದೆ ರಾತ್ರಿ ಹಗಲು ಕೆಲಸ ಮಾಡಿ ಈ ಒಂದು ಮನೆಯನ್ನು ಸತ್ಯದ ತುಳುವೆರ್ನ ಎಲ್ಲ ಪದಾಧಿಕಾರಿಗಳು ಅಂದ್ರೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಅದರಲ್ಲಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಭೇದ ಭಾವ ಇಲ್ಲ. ನಾನು ಹೊರ್ತೇನೆ, ನೀನು ಹೊರು. ಇಂತಹ ಒಂದು ತಂಡದ ಕೆಲಸವನ್ನು ಮಾಡ್ಕೊಂಡು ಹೋಗಿ. ಈಗ ನೇರ ಸಂಪರ್ಕದಲ್ಲಿ ಹಮೀದ್ ವಿಟ್ಲ ಅವರಿದ್ದಾರೆ, ಪತ್ರಕರ್ತರು. ನಮಸ್ಕಾರ ಹಮೀದ್, ಮಾತಾಡಿ ಸರ್. ನಮಸ್ಕಾರ ಸರ್. ನಾನು ವಿಟ್ಲಿಂದ ಪತ್ರಕರ್ತ ಹಮೀದ್ ವಿಟ್ಲ. ನಮಸ್ತೆ. ಕೊರೋನಾದಿಂದಾಗಿ ಅನೇಕ ಮಹಿಳೆಯರು ತಮ್ಮ ಉದ್ಯೋಗವನ್ನು ಕಳಕೊಳ್ಳುವಂತಾಯಿತು. ಆರ್ಥಿಕ ಪರಿಸ್ಥಿತಿ ಕದಂಟಾಯಿತು. ಆಹಾರದ ಸಮಸ್ಯೆ ಉಲ್ಬಣಗೊಂಡಿತು. ಇಂತಹ ಪರಿಸ್ಥಿತಿಯಲ್ಲಿ ಜನನಾಯಕರು ಜನರೆಡೆಗೆ ಸಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನೀವೇನನ್ನು ಇರಿ ಮೇಡಮ್? ಎಸ್, ಓಕೆ, ಥ್ಯಾಂಕ್ ಯು ಹಮೀದ್. ನಾನು ಅದಕ್ಕೆ ಉತ್ತರವನ್ನು ಮತ್ತೆ ನೀವು ಕೊಡಿರುತ್ತೆ. ಈಗ ಇದನ್ನು ಕಂಟಿನ್ಯೂ ಮಾಡಿ. ಅದ್ರ ಒಂದು ಮನೆಯನ್ನು ಅಂದ್ರೆ 2-3 ಮನೆಗಳನ್ನು ಕಟ್ಟಿ 2 ಮನೆ ಈ ಲಾಕ್ಡೌನ್ ಅಲ್ಲಿ 1 ತಿಂಗಳಲ್ಲಿ ಅದನ್ನು ಮುಗಿಸ್ಕೊಂಡು 20 ದಿನದಲ್ಲಿ ಆ ಮನೆ ಕಟ್ಟಿ ಅವರನ್ನು ಕುತ್ಕೊಳಿಸಿ ಪುನಃ ಈ ಮನೆಗೆ ಬಂದೆವು. ಈ ಮನೆನೂ ಪ್ರೇಮಕ್ಕ ಅಂತ ದಲಿತ ಮಹಿಳೆ, ಪಂಚಾಯತ್ ನೋಡ್ಬೇಕಿತ್ತು ಅಂತವ್ರು. ಬಿದ್ದು ಹೋದ್ಮೇಲೆ ಅವ್ರು ಬೀಳೋ ಸ್ಥಿತಿಯಲ್ಲಿತ್ತು. ಹೋದ್ಮೇಲೆ ಬೇಕಾದ್ರೆ ಅದು ಏನಾದ್ರೂ ಅದ್ರ ಅಡಿಯಲ್ಲಿ ಹೋಗಿ ಬಿದ್ದು ಸತ್ರೆ ಅಯ್ಯೋ ಅಂತ ಅಳ್ತೇವೆ ನಾವು. ಅದಕ್ಕಿಂತ ಮುಂಚೆ ನಾವು ಜೀವ ಆಗೋದಿಲ್ಲ. ಇಂಥ ಪರಿಸ್ಥಿತಿ ನಾನು ಹೇಳಿದೆ, ಪಂಚಾಯತಿಯಲ್ಲಿ ಸಿಗೋದ್ರೂ ಪರವಾಗಿಲ್ಲ, ನಾವು ಏನನ್ನಾದ್ರೂ ಇದನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೆ ಈ ಯುವಕರ ದಂಡೆ ಅಲ್ಲಿ ಹೋಗಿನೂ ಕೆಲಸವನ್ನು ಮಾಡಿ. ಸಂದರ್ಭದಲ್ಲಿ ಪಂಚಾಯತ್ ನಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡಬಹುದು. ಸರ್ಕಾರದ ಯೋಜನೆ ವ್ಯವಸ್ಥೆ ಎಲ್ಲ ಇರ್ತದೆ, ಆದ್ರೆ ವ್ಯವಸ್ಥೆಯನ್ನು ಕೊಡುವಂತಹ ಒಂದು ಮನೋಭಾವ ಸಹ ಬೇಕು. ಏನಾಗಿದೆ, ದೇವರು ಕೊಡ್ತಾನೆ ಆದ್ರೂ ಪೂಜಾರಿ ಹಿಡ್ಕೊಳ್ತಾನೆ ಅಂತ ಹೇಳ್ತಾರಲ್ವಾ, ಇಂತಹ ಪರಿಸ್ಥಿತಿ. ಅದರಲ್ಲೂ ನಾನು ಹೇಳಿದೆ, ಸಮಾಜ ಕಲ್ಯಾಣ ಇಲಾಖೆಗೂ ತಿಳಿಸಿದೆ. ಇವಾಗ ಈಗ ಮನೆ ಬರುವ ಸಮಯದಲ್ಲಿ ಅದಕ್ಕೇನಾದ್ರೂ ಕೊಡ್ತೇವೆ ಅನ್ನುವಂತಹ ಮಾತನ್ನು ಪಂಚಾಯತಿಯವರು ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ, ಯಾಕೆ ಬಡವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಉಂಟು, ಅದನ್ನು ಯಾಕೆ ನಾವು ಮನೆ ಬಾಗಿಲಿಗೆ ಕೊಡ್ತಾ ಇಲ್ಲ ಅಂತ ನಾನು ಕೇಳೋದು. ಪಂಚಾಯತಿಯಲ್ಲಿ ಹೋದ್ರೂ ಒಂದು ತರಹದ ಹಿಟ್ಲರ್ ಕಾನೂನನ್ನು ಈಗಲೂ ಮಾತಾಡ್ತಾರೆ. ಬೇಜಾರಾಗ್ತದೆ, ಹೀಗೆ ಮಾಡಬಾರ್ದು. ಯಾಕಂದ್ರೆ ಹಿರಿಯ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಜನಗಳಿರ್ತಾರೆ, ಅವ್ರು ಎಲ್ಲಿಯಾದ್ರೂ ಹೋಗಿ ತಗೊಂಡ್ಬರ್ತಾರೆ. ಮಧ್ಯಮ ವರ್ಗದವರು ಎಜುಕೇಶನ್ ಇರ್ತದೆ, ಏನಾದ್ರೂ ಮಾಡ್ತಾರೆ. ಆದ್ರೆ ಆ ಬಡವನಿಗೆ ಏನಿರ್ತದೆ ಅಂತ ನಾವು ಆಲೋಚನೆ ಮಾಡ್ಬೇಕು. ನನ್ನ ಈ ತಂಡದ ಮಕ್ಕಳು ಹೇಗಿದ್ದಾರೆ ಅಂದ್ರೆ, ಕೇವಲ ಒಂದು ಮೇಸ್ತ್ರಿ ಕೆಲಸಕ್ಕೆ ಮತ್ತೆ ಆಚಾರಿ ಕೆಲಸಕ್ಕೆ ಮಾತ್ರ ನಮ್ಗೆ ಕೂಲಿ ಕೊಡ್ಲಿಕ್ಕಿರೋದು. ಎಸ್, ನಡುವೆ ನಾನು ನಿಮ್ಮ ಹತ್ರ ಕೇಳಲಿಕ್ಕಿರುವಂಥದ್ದು, ಬಹಳ ದೊಡ್ಡ ಕುಟುಂಬ ನಿಮ್ಮದು. ಜೊತೆಗೆ ತುಳುನಾಡಿಗೆ ಸಂಬಂಧಪಟ್ಟ ಹಾಗೆ ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಕುಟುಂಬಕ್ಕೆ ನೀವು ಹೋಗಿ ಸೇರ್ತೀರಿ. ಮುದ್ದು ಸುವರ್ಣರ ಸೊಸೆ ನೀವು. ಮುದ್ದು ಸುವರ್ಣರು ಕೋಟಿ ಚೆನ್ನಯ್ಯ ಸಿನಿಮಾದ ನಿರ್ಮಾಪಕರು, ಉದ್ಯಮಿಯಾಗಿದ್ದುಕೊಂಡು ಅಂತ ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟವರು. ಸ್ವರ್ಣಕಮಲ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕು, ಆದರೆ ಯಾರೋ ಫೋನಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಎಲ್ಲಿಂದ? ನಾನು ಮೈಸೂರಿಂದ ಮಾತಾಡೋದು. ತಮ್ಮ ಹೆಸರು? ನಮ್ಮ ಹೆಸರು ಗೀತಾಂಜಲಿ ಸುವರ್ಣ ಅವರಿಗೆ ಕೊಡ್ತೀರಾ? ಇದ್ದಾರೆ, ಮಾತಾಡಿ. ಯಾರು ಇವರು? ಇದು ನನ್ನ ಮುನೀಶ್ ಆಗಿರ್ಬೇಕು. ಬಹುಶಃ ನೀವು ವಾಯ್ಸಿಂದ ಕಂಡು ಹಿಡಿದ್ರ ಅಂತ. ಹೇಗಿದ್ದೀರಿ? ಸೌಖ್ಯಮ್ಮ, ಸೌಖ್ಯ. ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾಡುವಂತ ಕೆಲಸಗಳು. ಮುನೀಶ್ ಅವರೇ, ಈಗ ನಾನು ಅದೇ ನೀವು ಅವರ ಕುಟುಂಬದವರು, ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮದು ಕೂಡ ಕರೆ ಬಂತು. ಕೋಟಿ ಚೆನ್ನಯ್ಯ ಸಿನಿಮಾ ಹೇಳಿದೆ. ಸೊ ದೊಡ್ಡ ಕುಟುಂಬ ನಿಮ್ಮದು. ಸೊ ಗೀತಕ್ಕ ಬಗ್ಗೆ ಏನು ಹೇಳ್ತೀರಾ? ಅದೇ ನನ್ನ ತಾತ ಬುದ್ದು ಸುವರ್ಣ ಅವರು ಒಂದು ಒಳ್ಳೆ ಹೆಸರು ಮಾಡಿದ್ದು, ಆ ಹೆಸರನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ.
ನಮ್ಮ ಕುಟುಂಬದ ಹೆಸರನ್ನು ಇವ್ರು ಕಾಪಾಡ್ತಿದ್ದಾರೆ ಅಂತ ನಾನು ಹೇಳ್ಬೇಕು ಅಂತ ಬಯಸ್ತೇನೆ. ಎಲ್ಲಾ ರೀತಿಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋದಾಗ್ಲಿ, ಅವರೊಂದು ಪಂಚಾಯತಿ ನಮ್ಮ ಮೆಂಬರ್ ಆಗಿದ್ದಾರೆ, ಆದ್ರೆ ಸಹ ಒಂದು MP ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ನನಗೆ ನಾನು ಸದಸ್ಯ ಆದ್ರೆ ಸಹ ಅವ್ರು ಮಾಡೋ ಕೆಲಸ ಎಲ್ಲ ಒಂದು MP ಮಾಡ್ಬೇಕು, ಆ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಬಯಸ್ತೇನೆ. ಅಂದ್ರೆ ನಮ್ಗೆ ಹೆಮ್ಮೆ ಆಗ್ತದೆ ಅವ್ರು ಮಾಡುವಾಗ. ನಿಮ್ಮ ಚಿಕ್ಕಮ್ಮ ಅಲ್ವಾ ಅವರನ್ನು ಮಾಡಿದ್ರು, ಇಲ್ಲಿ ಮನೆ ಕಟ್ಟಿ ಕೊಟ್ರು, ಹಾಗೆ ಹೀಗೆ ಎಲ್ಲ ಹೇಳುವಾಗ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದಲ್ಲ, ವಾಟ್ಸ್ಆಪ್ ಅಲ್ಲೆಲ್ಲ ಬರ್ತಾ ಇರ್ತದೆ. ಅದು ನೋಡೋಕೆ ಒಂದು ಖುಷಿ ಆಗ್ತದೆ, ಇಲ್ಲಿಂದ ನಮ್ಮ ಒಂದು ಕುಟುಂಬದ ಹೆಸರನ್ನು ಅವರು ಕಾಪಾಡ್ತಿದ್ದಾರೆ ಅಂತ. ನನಗೆ ಈ ಪ್ರೀತಿ ಮಾತ್ರ ಸಾಕು. ಹೌದು. ಸೊ ಕುಟುಂಬದವರು ಜೊತೆಗೆ ಹೊರಗಿನವರು ಮತ್ತು ಕುಟುಂಬದವರೆಲ್ಲ ಒಟ್ಟಿಗೆ ಇರುವಂತದ್ದು, ಆ ಪ್ರೀತಿ ಇರೋದು ಬಹಳ ವಿಶೇಷ. ಅದೇ 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 ನಾನು ಮತ್ತೆ ಅವರು ಯಾವಾಗ್ಲೂ ಒಟ್ಟಿಗೆ. ಸರಿ ಮುನೀಶ್, ಮೈಸೂರು ಖಂಡಿತ ಖಂಡಿತ ಖಂಡಿತ. ಮೈಸೂರಿನಲ್ಲಿ ಇದ್ದುಕೊಂಡು ಉಡುಪಿ ಬಹಳ ನೆನಪಾಗ್ತದೆ ನಿಮ್ಗೆ, ಕಟ್ಪಾಡಿಯ ಮನೆ. ನೀವು B4ನವ್ರು ಇದ್ದೀರಲ್ಲ, ಎಲ್ಲ ಒಂದು ನೆನಪು ಮಾಡ್ಲಿಕ್ಕೆ ನಮ್ಗೆ ಎಲ್ಲ ನೋಡ್ತಾ ಇರ್ತದಲ್ಲ. ಎಸ್ 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 ಸರ್. ಮುನಿ ಸುವರ್ಣವರೇ, ಥ್ಯಾಂಕ್ ಯು. ನಾನು ಅದೇ ಹೇಳ್ತಾ ಇದ್ದೆ, ಮುದ್ದು ಸುವರ್ಣರು ಕೋಟಿ ಚೆನ್ನಯ್ಯ ಸಿನಿಮಾ ಅಷ್ಟೊಂದು ಅದು ಯಶಸ್ವಿ ಆಗ್ಬಹುದು ಮತ್ತು ಆ ರೀತಿ ಬರಬಹುದು ಅಂತ ಯಾರು ತುಳುವಿನಲ್ಲಿ ಹೀಗೆ ಸಿನಿಮಾ ಮಾಡಬಹುದಾ ಅಂತ ಆ ಸಂದರ್ಭದಲ್ಲಿ ಹೇಳಿದಂತ. ಹೇಗಿದ್ರು ಅವರು ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಆದ್ರೆ ನನ್ನ ಅತ್ತೆ ತುಂಬಾ ವರ್ಷ ನನ್ನ ಅತ್ತೆಯ ಜೊತೆಯಲ್ಲಿದ್ದೆ. ಅವಾಗ ಅವರು ಪಪ್ಪ ಹೀಗೆ ಮಾಡ್ತಿದ್ರು ಹಾಗೆ ಮಾಡ್ತಿದ್ರು ಅಂತ ಒಂದೊಂದು ಹೇಳುವಾಗ ಇಂತಹ ಒಂದು ಮನುಷ್ಯ ಸಹ ಇದ್ರಲ್ವಾ. ನಾನು ರಾಜಕೀಯಕ್ಕೆ ಕಾಲಿಟ್ಟಾಗ ಇಡೀ ಮನೆಯವರ ಒಬ್ಜೆಕ್ಷನ್ ಇದ್ರು. ನನ್ನ ಅತ್ತೆ ಬೆಡ್ ರಿಡನ್ ಆಗಿದ್ರು ಅವಾಗ. ಅವ್ರು ಹೇಳಿದ್ದು ಒಂದೇ, ನೀನು ಮಾವನ ಒಂದು ಹೆಸರು ಹೋಗು ಅಂತ. ಆ ಒಂದು ಧೈರ್ಯದಲ್ಲಿ ಮನೆಯಿಂದ ನಾನು ಹೊರಟಿದ್ದೇನೆ. ನನ್ನ ಇಡೀ ಯಾರು ನನ್ನ ಅಮ್ಮನ ಮನೆಯವರಾಗ್ಲಿ ನನ್ನ ಗಂಡನ ಮನೆಯವರು ಯಾರಿಗೂ ನಾನು ರಾಜಕೀಯಕ್ಕೆ ಬರುವುದೇ ಇಷ್ಟ ಇರಲಿಲ್ಲ. ಆದ್ರೆ ನನ್ನ ಅತ್ತೆಯ ಒಂದು ಮಾತು, ಹೋಗು ಪರವಾಗಿಲ್ಲ, ನಿನ್ನ ಮಾವನ ಒಂದು ಹೆಸರನ್ನು ಅಂತ ಹೇಳಿದ್ದಾರೆ ಅವರು. ಆ ಮಾತು ಇವತ್ತಿಗೂ ನನ್ನ ತಲೆಯಲ್ಲಿದೆ. ದೇವರು ಏನೆಲ್ಲ ಮಾಡ್ತಾನ ಗೊತ್ತಿಲ್ಲ, ಆದ್ರೆ ನಾನು ಅವರ ಹೆಸರನ್ನು ಇನ್ನೂ ಬೆಳಗಿಸ್ಬೇಕು ಅಂತ ಒಂದು ಆಸೆಯಲ್ಲಿದ್ದೇನೆ. ಈ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯ ಸಿನಿಮಾದ ಬಗ್ಗೆ ತಮ್ಮ ಹತ್ರ ನಿಮ್ಗೆ ಒಂದು ಬಹಳ ಅಂದ್ರೆ ನಿಮ್ಮ ಮಾವ ಅವರು ಅಂತ ಅನ್ನುವಂಥದ್ದು ಹೆಮ್ಮೆ ಆಗ್ತಾ ಇರಲಿಲ್ವಾ? ಅಂತ ಪ್ರಸಂಗಗಳು ಬಂದದ್ದು ನನಗೆ ತುಂಬಾ ಹೆಮ್ಮೆ. ಎಲ್ಲಿಯಾದ್ರೂ ಈ ಪದ್ಯ ಬರುವಾಗ ನಾನು ಕೆಲವು ನಾನು ಕೆಲವು ಕಾರ್ಯಕ್ರಮಕ್ಕೆ ಹೋದಾಗ ನನ್ನನ್ನು ಸ್ಟೇಜ್ ಅಲ್ಲಿ ಕುತ್ಕೊಳಿಸುವಾಗ ಕೆಲವು ಡ್ಯಾನ್ಸ್ ಮಕ್ಕಳದು ಈ ಎಕ್ಕಸಕ ಪದ್ಯ, ಆಗ ನನ್ಗೆ ಏನೋ ಒಂಥರದ ಹೆಮ್ಮೆ, ಇದೊಂದು ನನ್ನ ಮಾವ ಮಾಡಿದ್ದಾರೆ ಆ ಟೈಮಲ್ಲಿ, ಇವತ್ತಿಗೆ ನಾವು ಇದನ್ನು ಅನುಭವಿಸ್ತಾ ಇದ್ದೇವೆ ಅಂತ. ಬಹಳ ವಿಶೇಷ ಏನಂತ ಹೇಳಿದ್ರೆ ಇವತ್ತು ಅದು 48ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಇನ್ನು 2 ವರ್ಷದಲ್ಲಿ ಅದರ ಖಂಡಿತ ಸುವರ್ಣ ಸಂಭ್ರಮ, ಸುವರ್ಣರಿಗೆ ಸುವರ್ಣ ಸಂಭ್ರಮ 2 ವರ್ಷದಲ್ಲಿ ಅಂತ ಅನ್ನುವಂಥದ್ದು. ಓಕೆ, ಈಗ ಫೋನ್ನಲ್ಲಿ ಹಲೋ ನಮಸ್ಕಾರ. ಓಕೆ, ಕಟ್ಟಾಯ್ತು ಅಂತ ಅನಿಸ್ತದೆ. ಈ ಸಂದರ್ಭದಲ್ಲಿ ತಮ್ಮ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಾಗ, ಯಾಕಂದರೆ ತಾವು ದಕ್ಷಿಣ ಕನ್ನಡ ಜಿಲ್ಲೆಯವರು, ಪೆರ್ಮುದೇವರು, ಬಜ್ಪೆಯಲ್ಲಿ ಉಡುಪಿಗೆ ಹೋದ್ರಿ. ಇಡೀ ಒಂದು ಆ ಕುಟುಂಬ ಹೇಗೆ ಅನಿಸಿತ್ತು? ಅಂದರೆ ಇಂಥ ಒಂದು ನೀವೇ ಹೇಳಿದ್ರಾಗ ಅಂದರೆ ಆ ರಾಜಕೀಯಕ್ಕೆ ಹೋಗೋದು ಅಥವಾ ಸೇವೆಯನ್ನು ಮಾಡುವಂಥ ಸಂದರ್ಭ ಯಾರು ಕೂಡ ಹೆಣ್ಣು ಮಗಳನ್ನು ಹೊರಗೆ ಬಿಟ್ಟುಕೊಳ್ಳಿಕ್ಕೆ ತಯಾರಿರುವುದಿಲ್ಲ ಅಂತ ಅನ್ನೋದು. ನಾನು ನಮ್ದಿಲ್ಲಿ ಬಹಳ ಸಣ್ಣ ಕುಟುಂಬ. ನಾನು ಪಪ್ಪ ಅಮ್ಮ ನನ್ನ 2 ತಮ್ಮನವರು 19 ವರ್ಷಕ್ಕೆ ಮದುವೆ ಮಾಡಿದ್ದಾರೆ. ನನ್ನ ಒಬ್ಬ ತಮ್ಮನಿಗೆ ಆವಾಗ 14 ವರ್ಷ, ಒಬ್ಬ ತಮ್ಮನಿಗೆ 9 ವರ್ಷ. ಏನು ಗೊತ್ತಿಲ್ಲದಂತಹ ಪ್ರಾಯ. ನಾನು ಫೈನಲ್ ಇಯರ್ ಡಿಗ್ರಿಯಲ್ಲಿ ಕಲಿತಿದ್ದೆ. ಆವಾಗ ಮದುವೆ ಆಯಿತು. ಮನೆತನಕ್ಕೆ, ದೊಡ್ಡ ಮನೆತನಕ್ಕೆ ಹೋದೆ ನಾನು. ಸ್ವಲ್ಪ ದಿನ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಿರಲಿಲ್ಲ. ನಡುವೆ ಸತೀಶ್ ಪೂಜಾರಿ ಅವರಿದ್ದಾರೆ ಉದ್ಯಾವರದಿಂದ. ನಮಸ್ಕಾರ ಸತೀಶ್ ಪೂಜಾರಿ, ಮಾತಾಡಿ ಸರ್. ನಮಸ್ತೆ. ಹಲೋ, ಗೀತಕ್ಕೆ ಇದ್ದಾರೆ, ಮಾತಾಡಿ. ನಮಸ್ತೆ ಸತೀಶ್. ಸರ್, ನೀವು ಉತ್ತಮ ವ್ಯಕ್ತಿಯನ್ನು ಇವತ್ತು ಲೈವ್ ಅಲ್ಲಿ ಕಳಿಸಿದ್ದೀರಿ, ಭಾರಿ ಖುಷಿ ಆಯ್ತು. ಹೌದಾ? ಯಾಕಂದ್ರೆ ನಾವು ಗೀತಾಂಜಲಿ ಸುವರ್ಣ ಅವರನ್ನು ಬಹಳ ಹತ್ತಿರದಿಂದ ನೋಡಿದವರು. ಅವರು ಯಾಕಂದ್ರೆ ಅವರ ಮನೆಗೆಲ್ಲ ನಾವೆಲ್ಲ ಹೋಗ್ತಾ ಇರ್ತೇವೆ. ಅವರು ಯಾರೇ ಕಷ್ಟ ಅಂತ ಮನೆಗೆ ಬಂದ್ರೆ ಅವರ ಕೈಯಿಂದ ಎಂತಾದ್ರು ಸಹಾಯವನ್ನು ಅದು ಮಾಡುದು ನಾವು ನೋಡಿದ್ದೇವೆ. ಯಾಕಂದ್ರೆ ಹೇಳಿದ್ರೆ ಕೋವಿಡ್ ನ ಪ್ರಥಮ ಅಲೆ ಬಂದಾಗ ಕೂಡ ಮನೆಯಲ್ಲಿ ಸ್ವತಃ ಅಡಿಗೆ ಮಾಡಿ
ನಾನು ಕೂಡ ಅವರಿಂದ ಒಂದು 100-150 ಊಟವನ್ನು ಡೈಲಿ ನಮ್ಮ ಉದ್ಯಾವರ ಭಾಗಕ್ಕೆ ತಗೊಂಡು ಹೋಗ್ತಿದ್ದೆ. ಒಂದೂವರೆ ತಿಂಗಳು ಮನೆಯಲ್ಲಿ ಸ್ವತಃ ಅವರೇ ಅಡಿಗೆ ಮಾಡಿ, ಯಾರು ಹೆಲ್ಪರ್ ಹಿಡ್ಕೊಳ್ಳದೆ ಅವರೇ ಅಡಿಗೆ ಮಾಡಿ 1.5 ತಿಂಗಳು ಊಟವನ್ನು ಕೊಟ್ಟಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ಅವರು. ಈಗ ಸೆಕೆಂಡ್ ಟೈಮ್ ಕೋವಿಡ್ ನ ಅಲೆ ಬರುವಾಗ ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಳಿಲ್ಲ ಅವರು. ಈ ಸಲ ಎಂತ ಮಾಡಿದ್ರು, ಎರಡನೇ ಅಂದ್ರೆ ಮನೆ ಕಟ್ಟಿ ಕೊಡೋ ಮುಖಾಂತರ, ಅಂದ್ರೆ ಲಾಕ್ಡೌನ್ ಸ್ಟಾರ್ಟ್ ಆಗುವಾಗ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಲಾಕ್ಡೌನ್ ಮುಗಿಯುವಾಗ 2 ಮನೆ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ, ಪಡುಕರೆಯಲ್ಲಿ ಹಾಗೂ ಶಂಕರಪುರದಲ್ಲಿ. ಹಾಗಾಗಿ ಅವರ ನೀವು ಹೇಳಿ ಸರ್, ಅವರನ್ನು ನೀವು ಇವತ್ತು ಆ ಲೈವ್ ಅಲ್ಲಿ ಕುತ್ಕೊಳ್ತಿದ್ರಲ್ಲ, ಅದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು ಸರ್. ತುಂಬಾ ತುಂಬಾ ನಿಮ್ಮ ಈ ಪ್ರೀತಿ ನನ್ಗೆ ಬೇಕು ಅಷ್ಟೇ. ನಾನು ಮತ್ತೆ ಏನ್ ಕೇಳೋದಿಲ್ಲ ಜನರ ಹತ್ರ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಇಷ್ಟೇ ನಾನು ಹೇಳೋದು. ಅದು ಎರಡು ಇದ್ರೆ ನಾನು ಎಲ್ಲಿ ತನಕ ಸಹ ಹೋಗ್ಬೋದು. ದೇವರು ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾವು ನಮ್ಮದೊಂದು ಆರೈಕೆ ಸರ್. ಓಕೆ ಅಮ್ಮ, ಆಯ್ತು ಆಯ್ತು. ಓಕೆ ಸತೀಶ್, ಥ್ಯಾಂಕ್ ಯು. ಅದೇ ಹೇಳ್ತಾ ಇದ್ರಿ, ಇಡೀ ಒಂದು ಅಂದರೆ ನಾನು ಕೇಳೋದು, ರಾಜಕೀಯಕ್ಕೆ ಹೋಗಬೇಕು ಅಥವಾ ಸಾಮಾಜಿಕವಾಗಿ ನನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ ಯಾಕೆ ಬಂತು ನಿಮ್ಗೆ? ನಾನು ಮದುವೆ ಆಗುವ ಮುಂಚೆ, ಈಗ ಕಾಲೇಜಲ್ಲಿ ಇರುವಾಗ ಸಹ ನನ್ನ ಮನಸ್ಸಲ್ಲಿ ಒಂದು ಸೋಷಿಯಲ್ ವರ್ಕೆ, NSS, ಒಬ್ಬೊಬ್ಳೇ ಯಾವ ಕ್ಯಾಂಪಿಗೆ ಸಹ ಹೋಗ್ತಿದ್ದೆ. ನನ್ನ ಪಪ್ಪ ನನ್ನನ್ನು 1 ವಾರ ಕ್ಯಾಂಪಿಗೆ ಕಳಿಸ್ಕೊಟ್ರೆ 1 ಸಲ ಅಲ್ಲಿ ಬಂದು ನೋಡ್ತಿದ್ರು. ಬೆಂಗಳೂರಿಗೆ ಒಂದು ಕ್ಯಾಂಪಿಗೆ ಹೋಗಿದ್ದೆ, ಅಂದ್ರೆ ಮನೆಯಲ್ಲಿ ಬಿಟ್ಟು ಹೋಗುವಂತ ಇದೇ ಇರ್ಲಿಲ್ಲ. ಆದ್ರೂ ನಾನು ಹಠ ಮಾಡಿ ನಾನು ಏನಾದ್ರೂ ಆಗ್ಬೇಕು ಅಪ್ಪಪ್ಪ, ನಾನು ಹೋಗ್ಬೇಕು ಅಂತ ಅದೇ ಎತ್ಕೊಂಡು ಹೋಗಿದೆ. ಇದೇ ಒಂದು ಮನಸ್ಸಲ್ಲಿ ಒಂದು ಸೋಷಿಯಲ್ ವರ್ಕ್ ಇದೊಂದು ತಲೆಯಲ್ಲೇ ಇತ್ತು, ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತ. 1991 ಅಲ್ಲಿ ಮದುವೆ ಆಗಿದೆ. ನಂತರದ ದಿನಗಳು ಮನೆ ಸಂಸಾರ ಅಂತ ನೋಡ್ಕೊಂಡು ಹೋದೆ. 2003ರಲ್ಲಿ ನನ್ನ ಮಗಳು, ಸಣ್ಣ ಮಗಳು 3 ವರ್ಷದವಳು. ಹೀಗೆ ಒಂದು ರಾಜಕೀಯಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂತು. ಉಸ್ತುವಾರಿ ಅವಾಗ DT ಜಯಕುಮಾರ್ ಆಗಿ JDS ಅವರು ನನ್ನ ನೋಡ್ಬಿಟ್ಟು ಏನೋ ಒಂದು ವಿಷಯಕ್ಕೆ ಅವರ ಹತ್ರ ಗಲಾಟೆ ಮಾಡಿ ಇದನ್ನ ಕೆಲಸ ಆಗ್ಲೇಬೇಕು ಅಂತ ಒಂದು ಕಮಿಟಿ ಜೊತೆ ಹೋಗಿದ್ದೆ. ಅವರು ನೀವು ಈ ಹೆಣ್ಮಗಳನ್ನೊಂದು ನಮ್ಮ ಪಕ್ಷಕ್ಕೆ ಕೊಡಿ, ನಿಮ್ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಸತ್ಯವಾಗ್ಲೂ ಹೇಳೋದಾದ್ರೆ ರಾಮಣ್ಣ, ನನಗೆ ಅವಾಗ JDS ಏನು, ಕಾಂಗ್ರೆಸ್ ಏನು, BJP ಏನು ಗೊತ್ತಿಲ್ಲ. ಯಾಕಂದ್ರೆ ನನಗೆ ಪೇಪರ್ ಓದುವಂತಹ ಪುರ್ಸೊತ್ತಿರ್ಲಿಲ್ಲ. ಈಗಿನಾಗೆ ಯಾವುದೂ ಇಲ್ಲ, ಓದುವ ಪುರ್ಸೊತ್ತಿ. ಈಚೆಯಿಂದ ನನ್ನ ಅತ್ತೆಯನ್ನು ನಾನು ನೋಡ್ಕೋಬೇಕು, ಈಚೆಯಿಂದ ನನ್ನ 3 ಮಕ್ಕಳು. ನನ್ನ ಒಂದು ದೊಡ್ಡ ಮಗ 95 ಅಲ್ಲಿ ಹುಟ್ಟಿದ್ದಾನೆ, ಇನ್ನೊಂದು ಹೆಣ್ಮಗು. ಈ 3 ಮಕ್ಕಳನ್ನು ಅಂದ್ರೆ 7 ವರ್ಷ, 6 ವರ್ಷ, 3 ವರ್ಷ ಆಗಿನ ಮಕ್ಕಳನ್ನು ನೋಡ್ಕೊಂಡಿದ್ದವಳು. ನಾನು ಇವ್ರಿಗೆ ಹೇಳಿದ ಕೂಡಲೇ ಮನೆಗೆ ಬಂದು ಮಾತಾಡೋ ಹೀಗೆ ಮರುದಿವಸ JDS ಇಂದ ದೇವಿಪ್ರಸಾದ್ ಶೆಟ್ಟಿ ಜಿಲ್ಲಾಧ್ಯಕ್ಷ ಆಗಿದ್ರು. ನಿಂದೊಂದು ಫೋಟೋ ಕೊಡು ಅಂತ ಹೇಳಿದ್ರು. ಫೋಟೋ ಕೊಟ್ಟ ಕೂಡಲೇ ಪೇಪರಲ್ಲಿ ಅನೌನ್ಸ್ ಮಾಡಿಬಿಟ್ರು, ನಾನು JDS ನ ಜಿಲ್ಲೆಯ ಮಹಿಳಾ ಅಧ್ಯಕ್ಷೆ ಅಂತ. ಏನಂತಲೇ ಅರ್ಥ ಆಗದಂತಹ ಪರಿಸ್ಥಿತಿ. ಆದ್ರೆ ಆ ಪಕ್ಷಕ್ಕೂ ಚ್ಯುತಿ ಬರದ ಹಾಗೆ ಒಂದು 3 ವರ್ಷಗಳ ಕಾಲ ಅದಕ್ಕೂ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಕುಮಾರಸ್ವಾಮಿ CM ಆಗಿದ್ರು. ಆ ಸಮಯದಲ್ಲಿ ನಾನು ಯಾವುದೇ ಒಂದು ಕೆಲಸ ಹೇಳಿದ್ರು ಅವ್ರು ಆಗ್ಲಿಲ್ಲ ಅಂತ ಹೇಳಲಿಲ್ಲ. ದೇವೇಗೌಡರು ಅಷ್ಟೇ, ಬಹಳ ನಾನು ಈಗಲೂ ಅವರನ್ನು ಪೂಜ್ಯ ಭಾವದಿಂದಲೇ ನೋಡ್ತೇನೆ, ಯಾಕಂದ್ರೆ ಹಿರಿಯರು. ಇಂತಹ ಸಮಯದಲ್ಲಿ ರಾಜಕೀಯ ಸೈದ್ಧಾಂತಿಕಗಳು ಭಿನ್ನಾಭಿಪ್ರಾಯಗಳು ಹೌದು, ಆದ್ರೆ ಇಲ್ಲ, ನಾನು ತುಂಬಾ ಮರ್ಯಾದೆ ಕೊಡ್ತಿದ್ದೆ. ನಂತರ ಸನ್ಮಾನ್ಯ ಸದಾನಂದ ಗೌಡರು ನಮ್ಮ ಇದರಲ್ಲಿ ಸಂಸದರಿಗೆ ಇಲೆಕ್ಷನ್ಗೆ ನಿಲ್ಲುವುದಂತ ಆದಾಗ VS ಆಚಾರ್ಯ ಹೋಮ್ ಮಿನಿಸ್ಟರ್ ಆಗಿದ್ರು. ಒಂದು ಸಂಜೆ ಹೊತ್ತು ಮನೆಗೆ ಬಂದ್ಬಿಟ್ಟು ನೀನು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಕರೆದ್ರು. ನಾನಾಗ ಜಿಲ್ಲೆಯ JDS ನ ಅಧ್ಯಕ್ಷೆ ಮಾಡಿದ್ರು ದೇವೇಗೌಡರು. ಪೇರೆಂಟ್ ಬೋಧೆ ಅಧ್ಯಕ್ಷ ಆಗಿದ್ರೆ ಸ್ವಲ್ಪ ಏನೋ ಸಮಸ್ಯೆ ಎಲ್ಲ ಕಡೆ ಬರೋದೆ, ನಾನು ಸ್ವಲ್ಪ ಸೈಲೆಂಟ್ ನಿಂತಿದ್ದೆ ಅವಾಗ. ಆ ಸಮಯದಲ್ಲಿ VS ಆಚಾರ್ಯ ಬಂದು ನೀನು ನಮ್ಮ ಪಕ್ಷಕ್ಕೆ ಬೇಕು ಅಂತ ಕರೆದ್ರು. ಅವರಿಗೆ ಒಂದು ಮರ್ಯಾದೆ ಕೊಟ್ಟು ಇವತ್ತಿಗೂ ನಾನು ಅವರನ್ನು ಪೂಜ್ಯ ಭಾವದಲ್ಲಿ ನೋಡ್ತೇನೆ. ಖಂಡಿತವಾಗಿ ಅವರ ಆಶೀರ್ವಾದ ನನ್ನ ತಲೆ ಮೇಲಿದೆ ಅಂತ ನಾನು ಅಂದ್ಕೊಳ್ತೇನೆ. ಅವರಿಗೊಂದು ಮರ್ಯಾದೆ ಕೊಟ್ಟು ಖಂಡಿತ ಬರ್ತೀನಣ್ಣ, ಆದ್ರೆ ಒಂದು ಜಿಲ್ಲೆಯ ಅಧ್ಯಕ್ಷ ಸ್ಥಾನದಲ್ಲಿ ಒಂದಿದ್ದೇನೆ ಪಕ್ಷದಲ್ಲಿ, ನಿಮ್ಮಲ್ಲಿ ಬಂದು ನಾನು ಖಾಲಿ ಕಾರ್ಯಕರ್ತೆ ಅಂತ ಹೇಳಿದ್ರೆ ಏನ್ ಮಾಡ್ಲಿ ಅಣ್ಣ? ಇಲ್ಲ, ನಾನಿದ್ದೇನೆ ನಿನ್ ಜೊತೆ, ಬಾ ಅಂತ ಹೇಳ್ಬಿಟ್ಟು ಎಲ್ಲ ಜಿಲ್ಲೆಯಲ್ಲಿ ವಿವಿಧ ಸ್ತರದ ಸ್ಥಾನಮಾನಗಳನ್ನು ಕೊಟ್ಟು ಮೊದಲಿನ ಸಲ ಪಡುಬಿದ್ರಿಯಲ್ಲಿ ಜಿಲ್ಲಾ ಪಂಚಾಯತ್ಗೆ ನಿಲ್ಲುವಂತಹ ಒಂದು ಯೋಗವನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಲಾಢ್ಯ ಇದ್ದಂತ, ತುಂಬಾ ಬಲಾಢ್ಯ ಆಯ್ತು, ತುಂಬಾ ಬಲಾಢ್ಯ ಆಯ್ತು. ಅದು ನನ್ನನ್ನು ಇನ್ನೊಂದು ಊರಿಗೆ ಕಳಿಸಿದ್ದಾರೆ. ನನ್ನ ಮನೆ ಕಟ್ಪಾಡಿಯಲ್ಲಿದ್ರೆ ನಾನು ಪಡುಬಿದ್ರಿಗೆ ಬಂದು
ಇದೆ ಚುನಾವಣೆ ನಿಂತಿದ್ದೆ. ಸರಿ. ನನ್ನ ಪಕ್ಷದ ಕಾರ್ಯಕರ್ತರು ಉಡುಪಿ ನಗರಸಭೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇರಲಿಲ್ಲ. ಆಹಾ, ಇತ್ತು, ಸ್ವಲ್ಪ ಮಟ್ಟಿಗೆ ಇತ್ತು. ಅದೇ 2010 ಓಕೆ, ಆಗಷ್ಟೇ ಬಲ ಕೊಡ್ತಾ ಇದ್ದಂಥ ಒಂದು ಸಂದರ್ಭ. ನೀವು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ನೆನಪು ಮಾಡಿದ್ರಿ. ಇವತ್ತಿನ ಸಂದರ್ಭದಲ್ಲಿ ಉಡುಪಿಯ ಒಟ್ಟು ಬೆಳವಣಿಗೆಯಲ್ಲಿ ನೋಡಿದರೆ ಬಹುಶಃ ಅವರು ಜಿಲ್ಲಾಧಿಕಾರಿ ಕಚೇರಿ ಆಗಿರಲಿ, ಬಹುಶಃ ಯಾವ ಜಿಲ್ಲೆಯಲ್ಲೂ ಕೂಡ ಅಷ್ಟೊಂದು, ಮೈಸೂರೆಲ್ಲ ಹೊರತುಪಡಿಸಿ, ಯಾಕಂದರೆ ಮೈಸೂರೆಲ್ಲ ಅದು ಭಾಳ ಹಳೆಯ ಪಾರಂಪರಿಕವಾದಂಥ ಜಿಲ್ಲೆಗಳು. ಆದರೆ ಹೊಸ ಜಿಲ್ಲೆಗೆ ಆದಂಥ ಸಂದರ್ಭದಲ್ಲೂ ಕೂಡ ಅಂಥ ಒಂದು ಜಿಲ್ಲಾಧಿಕಾರಿ ಕಚೇರಿ ಅಥವಾ ಅಂಥ ರಸ್ತೆಗಳನ್ನು ನಿರ್ಮಾಣ ಬಹುಶಃ ಒಂದು ರೀತಿಯಲ್ಲಿ ಉಡುಪಿಯ ಒಬ್ಬ ನಿರ್ಮಾಣಕಾರ ಅಂತ ಹೇಳ್ಬೋದಾ? ಈ ಖಂಡಿತವಾಗಿಯೂ ಹೇಳ್ಬೋದು. ಅಂತಹ ನಾಯಕರನ್ನು ಪಡೆದಂತಹ ಉಡುಪಿಯೇ ಭಾಗ್ಯ ಪಡೆದಿದೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವರು ಯಾವತ್ತೂ ಅವರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಅವರ ಕಾರ್ಯಕರ್ತರು, ಅವರ ಪಕ್ಷ, ಇದನ್ನೇ ಅವರು ಆಲೋಚನೆ ಮಾಡಿದ್ದು. ಕಡೆಗೆ ಅವರ ಇದಾಗುವಾಗಲೂ ಶಾಂತಮ್ಮ ಅತ್ತದ್ದು ಅದನ್ನೇ ಹೇಳಿ, ಇಡೀ ದಿನ ಪಕ್ಷ, ಕಾರ್ಯಕರ್ತರು ಇದನ್ನೇ ಆಲೋಚನೆ ಮಾಡ್ತಿದ್ದಂತಹ ವಿ ಎಸ್ ಆಚಾರ್ಯ. ನಾನು ಇವತ್ತಿಗೂ ನನಗೆ ದುಃಖನೂ ಬರ್ತಾ ಉಂಟು. ಯಾಕಂದ್ರೆ ಮನೆಗೆ ಬಂದ ಸಮಯದಲ್ಲೂ ನೀನು ಬಾ, ನಾನಿದ್ದೇನೆ ಅಂತ ಎದೆ ತಟ್ಟಿ ಅವ್ರು ಹೇಳಿದ್ದಾರೆ. ಹಾಗೆ ಅವ್ರು ನಡ್ಕೊಂಡ್ರು. ನನ್ನನ್ನು ಯಾವತ್ತೂ ಕೆಳಗೆ ಕೂತ್ಕೊಳ್ಳಿಸ್ಲಿಲ್ಲ. ಇವತ್ತೊಂದು ಸ್ಥಾನಮಾನದಲ್ಲಿದ್ದೇನೆ ಅಂತ ಹೇಳಿದ್ರೆ ಅವರ ಆಶೀರ್ವಾದವೂ ನನ್ನ ಹತ್ರ ನನಗೂ ಖಂಡಿತ ಇದೆ ಅಂತ ನಾನು ಹೇಳ್ತೇನೆ. ಅವರ ಜೊತೆಯಲ್ಲಿ ನಮ್ಮ ಹಿರಿಯ ಒಂದು ನಾಯಕರು ಸೋಮಶೇಖರ್ ಭಟ್ರು, ಅವರು ನೀನ್ ಬಾ ಅಮ್ಮ, ನಾವಿದ್ದೇವೆ ನಿನ್ ಜೊತೆ ಅಂತ ಹೇಳಿದ ಮಾತು ನನ್ನ ಕಿವಿಯಲ್ಲಿ. ಒಂದು 17 ವರ್ಷದಿಂದ ನಾನೀಗ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾವತ್ತಿಗೂ ಯಾರಿಗೂ ಚ್ಯುತಿ ಬರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾರೇ ಏನೇ ಕೆಲಸ ಹೇಳಿ, ಒಂದು ಆಸ್ಪತ್ರೆ ಈಗ ಓಡು ಅಂತ ಹೇಳಿದ್ರು 12 ಗಂಟೆಗೆ ರಾತ್ರಿ ಹೋಗಿನೂ ಏನು ನನ್ನ ಯಾರಿಗೆ ಏನು ಸಮಸ್ಯೆ ಆಗಿದೆ ನೋಡಿ ಬರುವಂತಹ ಕೆಲಸ ಮಾಡಿದ್ದೇನೆ ಅಂತ ಅಹಂಕಾರ ನನ್ನ ಹತ್ರ ಅಲ್ಲ, ಆದ್ರೆ ಏನೋ ಒಂದು ಸಮಾಧಾನ ಇದೆ ಅನ್ನುವಂಥದ್ದು. ಇದಕ್ಕೆ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ಬ್ರೇಕ್ನ ಬಳಿಕ ಮತ್ತೆ ಬರ್ತೇವೆ. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಉಡುಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಗೀತಾಂಜಲಿ ಸುವರ್ಣ ಅವರಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿರಿಯ ಸದಸ್ಯರು ಕೂಡ ಹೌದು. ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಓಕೆ ಗೀತಕ್ಕ, ಈಗ
ಬಹಳ ಮುಖ್ಯವಾಗಿ ನೀವು ಹೇಳ್ತಾ ಇದ್ದಾಗೆ ಈ ಮನೆಗಳನ್ನು ನೀವೇನು ಈಗಾಗಲೇ ನಿರ್ಮಿಸಿ ಕೊಟ್ಟಿದ್ದೀರಿ, ಲಾಕ್ಡೌನ್ ಸಂದರ್ಭದಲ್ಲಿ 2 ಮನೆಗಳನ್ನು ಕಟ್ಟಿಕೊಟ್ಟಿದ್ದೀರಿ ಅನ್ನುವಂಥದ್ದು. ಈ ಒಂದು ಏನು ನೀವು ಆ ತಂಡ ಹೇಳಿದಿರಿ, ಸತ್ಯದ ತುಳುವೇರು ಅನ್ನುವಂಥ ಉಭಯ ಜಿಲ್ಲೆಗಳಲ್ಲಿರುವಂಥ ತಂಡ ಸುಮಾರು ಎಷ್ಟು ಮಂದಿ ಇದ್ದಾರೆ, ಮತ್ತು ಅವರ ಏನು ಯೋಜನೆಗಳು, ನಿಮ್ಮ ಮೂಲಕ ಅವ್ರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ನಾನು ನನ್ನ ಮೂಲಕ ಅಂತ ಹೇಳೋದಕ್ಕಿಂತಲೂ ನಾನು ಅವರ ಮೂಲಕ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. 400ಕ್ಕಿಂತಲೂ ಜಾಸ್ತಿ ಯುವಕರ ತಂಡ ಇದೆ, ಹಾಗೆಯೇ ಮಹಿಳೆಯರ ತಂಡನೂ ಇದೆ. ಮಹಿಳೆಯರು ಒಂದು 30 ಜನ ಮಹಿಳೆಯರು ಆ್ಯಕ್ಟಿವ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. 400ರಲ್ಲಿ ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಜನ ಕೆಲಸ ಮಾಡ್ತಾರೆ. ಈ ಯುವಕರ ತಂಡ ಹೇಗಿದೆ ಅಂದರೆ ಅವರಿಗೊಂದು ಗೋಲ್ ಇದೆ. ಈಗ ನಾನೊಂದು ಮನೆ ಈಗ ಹೋಗಿದೆ, ಅದು ಮಾಡಬೇಕು ನಾವು ಅಂತ ಮಾಡುವ ಅಂತ ಹೇಳಿದ್ರೆ ಅದನ್ನು ಮುಗಿಸುವ ತನಕ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂತಹ ಒಂದು ಗೋಲ್, ಏಮ್, ಛಲ ಇದೆ. ಛಲ ನನಗೆ ಬೇಕಾಗಿರೋದು, ನನಗೂ ಒಂದು ನನ್ನ ಹತ್ರನೂ ಇವತ್ತು ಏನಿದೆ ಅಂದರೆ ಛಲ ಮತ್ತು ಒಂದು ಆತ್ಮವಿಶ್ವಾಸ, ಏನನ್ನಾದರೂ ಮಾಡ್ಬೋದು ಅಂತ. ಈಗ ಈ ಮನೆ ಕಟ್ಟಲಿಕ್ಕೆ ಹೊರಡುವಾಗಲೇ ನಾವು ಹೇಳೋದು ಏನು, ಎಷ್ಟು ಒಳ್ಳೆಯ ಮನಸ್ಸಿನ ಜನಗಳು ನಮ್ಮ ಒಳಗೇನೂ ಇರ್ತಾರೆ. ದಾನಿಗಳು, ನಿಮಗೆ ಏನು ನಮ್ಮಿಂದ ಸಹಕಾರ ಬೇಕು, ನಿಮಗೆ ನಮ್ಮಿಂದ ಕಲ್ಲು ಬೇಕಾ, ಮಣ್ಣು ಬೇಕಾ, ಹೊಯ್ಗೆ ಬೇಕಾ, ಏನು ಬೇಕು ಕೇಳಿ ನಾವು ಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಇಂತಹ ಒಂದು ಹೆಲ್ಪ್ ಬರುವಾಗ ನಮಗೆ ಸಹ ಮಾಡುವ ಅಂತ ಆಗ್ತದೆ. ಈಗ ಯಾರು ಇದರ ಬಗ್ಗೆ ಮಾತಾಡಿದ್ರೆ ನಾವು ಎಲ್ಲಿಂದ ತರೋದು? ಸತ್ಯದ ತುಳುವೇರ್ನ ಒಂದು ತಂಡ ಅಂದರೆ ಅವರಿಗೆ ಬೇಕಾದಂತಹ ಎಲ್ಲ ತರಹದ ಅನುಕೂಲಗಳನ್ನು ದಾನಿಗಳು ಮಾಡಿಕೊಟ್ಟಿದ್ದಾರೆ, ಎಲ್ಲ ತರಹದ ವ್ಯವಸ್ಥೆಗಳು. ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಕೆಲಸ ಮಾಡಿದರು ಅವರು? ಮತ್ತೆ ಈಗ ಕೋವಿಡ್ ಸಂದರ್ಭದಲ್ಲೇ May 1ಗೆ ನಾವು ಅದನ್ನು ನೋಡಿ ಬಂದೆವು ಮನೆ. May 4ಗೆ ಅಲ್ಲಿ ಕೆಲಸ ಶುರು ಮಾಡಿದೆವು. May 21ಗೆ ಮನೆ ಬಿಟ್ಟುಕೊಟ್ಟೆವು. ಅಷ್ಟು ಬೇಗ? ಹೌದು. ಆ ಸಮಯದಲ್ಲಿ ಫುಲ್ ಟೈಟ್, ಏನು ಒಂದು ಆಚೆ ಈಚೆ ಬೈಕ್ ಹೋಗ್ಲಿಕ್ಕಿಲ್ಲ, ಏನಿಲ್ಲ. ನಾನು ಪಾಪ ಆ ಹುಡುಗರು ಬರುವಾಗ ಕಾದು ಕೂತ್ಕೊಳ್ತಿದ್ದೆ, ಬೈಕಲ್ಲಿ ಬರುವಾಗ ಎಲ್ಲಿ ಪೊಲೀಸ್ನವ್ರು ಹಿಡಿತಾರ, ಸೀಸ್ ಮಾಡ್ತಾರ ಅಂತ. ಆದರೆ ನನಗೆ ನನ್ನ ಪೊಲೀಸ್ ಅಧಿಕಾರಿಗಳು ಬಹಳ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಹೊತ್ತು ಯಾವುದೇ ಒಂದು ವೆಹಿಕಲನ್ನು ನಿಲ್ಲಿಸಲಿಲ್ಲ. ವೆಹಿಕಲ್ ನಿಲ್ಲಿಸಿದ್ರು ಅಣ್ಣ ನನ್ನ ಮನೆ ಕಟ್ಟಲಿಕ್ಕೆ ಬರುವಂತಹ ಹುಡುಗರು ಅಂತ ಹೇಳಿದರೆ ಆವಾಗಲೇ ಆ ಗಾಡಿಯನ್ನು ಬಿಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನಗೆ ಪರಮ ಪೂಜ್ಯ ಖಾವಂದರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಾನು ಈಗೊಂದು ದಲಿತ ಮಹಿಳೆಗೆ ಮನೆ ಕಟ್ತಾ ಇದ್ದೇನೆ, ನನಗೆ ಒಂದು ತಾವು ಏನಾದರೂ ಕೊಡಬೇಕು ಅಂತ ಕೇಳಿದ ಕೂಡಲೇ 25,000 ರೂಪಾಯಿಯನ್ನವರು ನಮ್ಮ ಒಂದು ಟ್ರಸ್ಟಿನಿಂದ ಅಂತ ಕೊಟ್ಟು ಕಳಿಸಿದ್ದಾರೆ. ಅದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ಮಂಜುನಾಥನ ಆಶೀರ್ವಾದನೂ ಹಾಗೇ ಇದೆ. ಎಲ್ಲ ಕಡೆಯಿಂದ ಮಲ್ಬಾರ್ ಗೋಲ್ಡ್ನವರಿಗೆ ನಾನು ಈಗ ಒಂದು ಮನೆ ಕಟ್ತಾ ಇದ್ದೇವೆ ಅಂತ ಹೇಳಿದ ಕೂಡಲೇ ಅವರು ನಮಗೆ ಇನ್ನೂ ಬರಲಿಲ್ಲ, ಅಂದರೆ ಕೊರೋನಾದ ಟೈಮಲ್ಲಿ ಅವರ ಪಾಪ ಅವರ ಆಫೀಸ್ ಎಲ್ಲ ಬಂದ್ ಮಾಡಿದ್ರು ಕೊಡುವಂತ. ಅವರು ನಮಗೆ ಒಂದು ಸಹಾಯವನ್ನು ಮಾಡ್ತೇನಂತ, ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತಲೂ ಹೇಳಿದ್ದಾರೆ. ನಾನು ಇವರಿಗೆಲ್ಲ ತುಂಬ ಆಭಾರಿ ಆಗ್ತೇನೆ. ದೇವರು ಇನ್ನಷ್ಟು ಅವರಿಗೆ ಕೊಡುವಂತಹ ಶಕ್ತಿ ಕೊಡಲಿ ಅಂತ ನಾನು ಬೇಡ್ತೇನೆ. ಯಾರು ಕೊಡ್ತಾರೆ ಅಂತಹವರನ್ನು ನಮ್ಮನ್ನು ನಡುವಿನಲ್ಲಿ ಮೀಡಿಯೇಟರ್ ಮಾಡಿದ್ದಾರೆ. ನಮ್ಮ ಕೈಯಿಂದ ಈ ಕೆಲಸವನ್ನು ಮಾಡಿಸುವಂತಹ ಕೆಲಸವನ್ನು ದೇವರು ಮಾಡಿಸ್ತಾ ಇದ್ದಾನೆ ಅಂತ ನಾನು ಅಂದ್ಕೊಳ್ತೇನೆ. ಈ ಸಂದರ್ಭದಲ್ಲಿ ತಾವೇ ಖುದ್ದು ಊಟ ಮಾಡಿ ನೀವು ಕೊಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದು ಆಗ್ತಾ ಇತ್ತ ನಿಮಗೆ? ನನಗಂತೂ ನಾನು ಬೆಳಿಗ್ಗೆ ರಾತ್ರಿ ಮಲಗ್ತಾನೆ ಇರ್ಲಿಲ್ವಾ ಅಂತ ನಾನು ಈಗ ಅಂದ್ಕೊಳ್ತೇನೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೂಡಲೇ ನಾನು ಗ್ಯಾಸ್ ಹೊತ್ತಿಸ್ಬಿಡ್ತೇನೆ. ನಾನು ನಂಬ್ತಿರ್ಲಿಲ್ಲ. ದಿನಕ್ಕೆ 300-400 ಊಟ ಅಡಿಗೆ ರೆಡಿ ಮಾಡೋದು. ನಾನೊಂದು 10 ಗಂಟೆಗೆ ರೆಡಿ ಮಾಡಿದ ಕೂಡಲೇ ಒಂದು ಯುವಕರ ತಂಡ ಬರ್ತಿತ್ತು. ಆವಾಗ ನನ್ನ ಸತ್ಯದ ತುಳುವೇರ್ ತಂಡ ನಂತರ ಹುಟ್ಕೊಂಡಿತ್ತು. ಆ ಸಮಯದಲ್ಲಿ ಬಿರುವೇರ್ ಕಾಪು ತಂಡ, ಈಚೆಯಿಂದ ಯುವಕ ವೃಂದ, ಈಚೆಯಿಂದ ಹಿಂದೂ ಯುವ ಸೇನೆ, ಹಾಗೆ ಎಲ್ಲ ಹುಡುಗರು ದಿವಸಕ್ಕೆ ಒಬ್ಬರು ಬಂದು ನನಗೆ ಮಾಡಿಡುವಂತಹ ಕೆಲಸ ಮಾತ್ರ. ಪ್ಯಾಕ್ ಎಲ್ಲ ಅವರೇ ಮಾಡಿಬಿಟ್ಟು ಒಂದು 100 ಊಟ ಇಲ್ಲಿಗೆ, ಒಂದು 50 ಊಟ ಅಲ್ಲಿಗೆ, ಒಂದು 100 ಊಟ ಇಲ್ಲಿಗೆ, ಹಾಗೆ ಪ್ಯಾಕ್ ಮಾಡಿ ಯಾರಿಗೆ ಬೇಕು ಅದನ್ನು ತುಂಬಿಸ್ಕೊಳ್ಳೋದು, ಅವ್ರು ಹೋಗೋದು. ಮಧ್ಯಾಹ್ನ 12 ಅಷ್ಟು ಗಂಟೆ ಆಗುವಾಗ ಒಂದು ಪೀಸ್ ನಮ್ಮ ಮನೆಯಲ್ಲಿ ಒಂದು ಚೂರು ಊಟ ಉಳಿತಿರ್ಲಿಲ್ಲ. ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ನನ್ನ ಮಕ್ಕಳು ಕಾದು ಕೂತ್ಕೊಳ್ತಿದ್ರು ಅವ್ರು ಊಟ ಮಾಡ್ತಾರಾ ಇಲ್ವಾ ಅಂತ. ಅಷ್ಟು ಒಂದು ವ್ಯವಸ್ಥೆಯಲ್ಲಿ ಯುವಕರು ಕೆಲಸ ಮಾಡಿದ್ದಾರೆ ಆವಾಗಲೂ. ಎಲ್ಲ ತಂಡ, ಅನೇಕ ತಂಡದ ಯುವಕರು, ನಾನು ಇವತ್ತಿಗೂ ಅವರಿಗೆ ಆಭಾರಿಯಾಗಿದ್ದೇನೆ. ಎಲ್ಲ ಬಂದು ಒಂದು 5-6 ಹುಡುಗರು ಬರೋದು, ನನ್ನ ಟೇಬಲ್ ಏನು ನನ್ನ ಅಡುಗೆ ಮನೆ ಊಟದ ಕೋಣೆ ಉಂಟು, ಆ ಟೇಬಲಲ್ಲಿ ಸುತ್ತ ಕೂತ್ಕೊಂಡು ಪ್ಯಾಕ್ ಮಾಡುವಂತಹ ಕೆಲಸವನ್ನು ಮಾಡಿ ಜನರಿಗೆ ಕೊಂಡೋಗಿ ಕೊಡುವಂತಹ ಕೆಲಸವನ್ನು ಅವರೇ ಮಾಡ್ತಿದ್ರು. ನನಗೇನು ಹೋಗಿ ಕೊಡ್ಬೇಕಂತ ಇರಲಿಲ್ಲ, ಅವರೇ ತಗೊಂಡು ಹೋಗಿ ಬರ್ತಿದ್ರು. ಎಸ್,
ಈ ಸಂದರ್ಭದಲ್ಲಿ ಕೋವಿಡ್ಗೆ ಹೊರತಾಗಿ ಒಂದು ಪ್ರಶ್ನೆ ಮೂಡಿತು ನನಗೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಪ್ರತ್ಯೇಕ ಆದದ್ದು. ನೀವು ದಕ್ಷಿಣ ಕನ್ನಡದ ಮಗಳು, ಉಡುಪಿಗೆ ಹೋಗಿ ಸೇರಿದ್ರಿ. ಏನನಿಸಿತ್ತು ಆ ಸಂದರ್ಭ? ತಾವು ವಿರೋಧಿಸಿದ್ರಾ? ಇಲ್ಲ, ನನಗೆ ಅವಾಗ ನಾನು ನಿಜವಾಗಿ ಹೇಳಬೇಕಾದ್ರೆ ಏನಂತಲೇ ಗೊತ್ತಿಲ್ಲ. ಯುವ ಸಭಾಪತಿಯವರು MLA ಆಗಿದ್ರು. ಹೌದು. ಎಸ್. ಆ ಸಮಯ ನಾನು ಹೇಳಿದೆ ಅಲ್ವಾ, ನನಗೆ ರಾಜಕೀಯನೇ ಗೊತ್ತಿಲ್ಲ. ಮನೆಯಲ್ಲಿ ಪಾಪ ಅತ್ತೆ ಪ್ರಾಯದವರು, ಅವರನ್ನು ನೋಡ್ಕೋಬೇಕು, ನಂತರ ಮಕ್ಕಳ ಕೆಲಸ, ಕೇವಲ ನನ್ನ ಜೀವನವೇ ಅದಂತ ಅಂದ್ಕೊಂಡಿದ್ದೆ. ನಾನು ಹೀಗೆ ಹೊರಗೆ ಬರ್ತೇನೆ, ನನ್ನ ಮಾವನವ್ರಿಗೊಂದು ಇಷ್ಟು ನಾನು ಅಭಾರಿ ಆಗ್ತೇನಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ಇವತ್ತಿಗೆ ಹೆಮ್ಮೆ ಆಗ್ತಾ ಉಂಟು. ಏನು ಕಟ್ಪಾಡಿ ಮುದ್ದು ಸುವರ್ಣರ ಹೆಸರು ನಾನು ಎಲ್ಲಿ ಹೋದ್ರು, ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡುವಾಗ, ಅಂದರೆ ನಾನು ಗೆಲ್ಲಿಕ್ಕೆ ಮನೆ ಹೋಗುವಾಗ ಅನೇಕ ಮನೆಗಳಲ್ಲಿ ನಾನು ನನ್ನ ಮಾವನ ಹೆಸರನ್ನೇ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಅವಳು ಆಚೆಯಿಂದ ಬಂದಿದ್ದಾಳಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ನನ್ನ ಪಕ್ಷದ ಕಾರ್ಯಕರ್ತ ಬಂಧುಗಳು ರಾತ್ರಿ ಹಗಲು ದುಡಿದ್ರು. ಒಂದು ಕಡೆಯಿಂದ ಕುಟುಂಬದ ಮೇಲಿನ ವ್ಯಾಮೋಹದಲ್ಲೂ ಒಂದು ನನ್ನ ಮಾವನ ಹೆಸರಿನ ಮೇಲೂ ನನಗೆ ತುಂಬಾ ಓಟ್ ಬಿದ್ದಿದೆ, ಅಲ್ಲ ಅಂತ ಹೇಳೋದಿಲ್ಲ. ಆದರೆ 5 ವರ್ಷ ಅಲ್ಲಿ ಕೆಲಸ ಮಾಡಿದಾಗಲೂ ಎಲ್ಲಿ ಯಾವ ಮನೆಗೆ ಹೋದ್ರು ಮುದ್ದು ಸುವರ್ಣರ ಸೊಸೆ ಇವಳು ಅಂತ ಗುರುತಿಸುವಂತಹ ಕೆಲಸ ಮಾಡ್ತಿದ್ರು. ಅದೊಂದು ಭಾರಿ ಹೆಮ್ಮೆ ಆಗ್ತಾ ಉಂಟು. ಹಾಗಂತ ಸರ್ಕಾರಿ ದಾಖಲೆಗಳಲ್ಲಿ ಗೆರೆ ಹಾಕಿದ್ದೆ ವಿನಃ ಮಾನಸಿಕವಾಗಿ ಮತ್ತು ನಮ್ಮ ಸಾಂಸ್ಕೃತಿಕವಾಗಿ ಆಗಲಿ ಪರಂಪರೆಗೆ ಅನುಗುಣವಾಗಿ ನಾವು ಪ್ರತ್ಯೇಕ ಆಗಲಿಲ್ಲ ಅಂತನ್ನುವಂಥದ್ದು. ಈಗ ಮಂಗಳೂರಲ್ಲೂ ಅಷ್ಟೇ, ಈಗ ದಕ್ಷಿಣ ಕನ್ನಡದಲ್ಲೂ ಅವರ ಹೆಸರು ಇನ್ನೂ ಇದೆ. 1 ಕೋಟಿ ಚೆನ್ನೈ ಆದ್ರೆ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲೂ ಹೆಸರು ಉಳಿಸುವಂತಹ ಚೋಮನ ದುಡಿ ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ಹೌದು, ಚೋಮನ ದುಡಿ. ಆ ಒಂದು ನನಗೆ ಇದನ್ನೆಲ್ಲ ನಾನು ಕಣ್ಣಲ್ಲಿ ನೋಡಿಲ್ಲ ಆವಾಗ. ಆದ್ರೆ ನಾನೆಂತ ಮಾಡ್ತಿದ್ದೆ, ನನ್ನ ಅತ್ತೆ ನನ್ಗೆ ಹೇಳ್ತಿದ್ರು, ಹೀಗೀಗೆ ಶಿವರಾಮ್ ಕಾರಂತರು, BB ಕಾರಂತರು, ಮತ್ತೆ ವಿಶುಕುಮಾರ್, ಕಲ್ಪನಾ ಬಂದಿದ್ರು ಅಂತ ನನ್ನ ಅತ್ತೆ ನನಗೆ ಕಥೆಯ ಹಾಗೆ ಅದನ್ನು ಹೇಳ್ತಿದ್ರು. ಅದರ ಜೊತೆಯಲ್ಲಿ ನನ್ನ ಭಾವ ಮತ್ತೆ ಸೀರಿಯಲ್ ತೆಗೆದ್ರು ಕೋಟಿ ಚೆನ್ನಯ. ಆಗ ಆದ್ರೆ ನಾನು ಸ್ವಲ್ಪ ಅದಕ್ಕೆ ಮಿಂಗಲ್ ಆಗ್ತಿದ್ದೆ. ಆಗ ಸೀರಿಯಲ್ನ ವಿಷಯದಲ್ಲಿ ಅವ್ರು ಎಲ್ಲಿಯಾದ್ರೂ ಇದು ಮಾಡುವಾಗ ನಾನು ಹೋಗಿ ಸ್ವಲ್ಪ ಅವ್ರ ಜೊತೆ ಸೇರ್ಕೊಳ್ತಿದ್ದೆ. ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಜನ ಬೇರೆ ಬೇರೆ ರೀತಿಯ ಸಂಕಷ್ಟಕ್ಕೆ ಒಳಗಾದರು. ವೈದ್ಯಕೀಯ ಸೇವೆಗೆ ಸಂಬಂಧಪಟ್ಟ ಹಾಗೆ ತುಂಬ ಸಂಕಷ್ಟಕ್ಕೆ ಒಳಗಾದರು. ಸರ್ಕಾರಿ ಆಸ್ಪತ್ರೆ ಒಂದು, ಮತ್ತೊಂದೆಡೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಆದದ್ದು. ತಾವು ಅದನ್ನು ಹೇಗೆ ನಿಭಾವಣೆ ಮಾಡಿದರೆ? ತಮಗೆ ಬಂದಂಥ ಕರೆಗಳು ಎಷ್ಟು ಈ ಸಂದರ್ಭ? ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಅಂತೂ ನಮಗೆ ಆಕ್ಸಿಜನ್ ಕಮ್ಮಿ ಅಂತ ತುಂಬ ಕರೆ ಬರ್ತಿತ್ತು. ಆದರೆ ಯಾರಿಗೂ ಏನು ಸಮಸ್ಯೆ ಆಗದ ಹಾಗೆ ಎಲ್ಲಿ ಆಸ್ಪತ್ರೆಯಲ್ಲಿ ಉಂಟು ಅದನ್ನು ಫೋನ್ ಮಾಡಿ ಅದಕ್ಕೆ ಒದಗಿಸುವಂತಹ ಕಾರ್ಯವನ್ನು ನಾವೆಲ್ಲ ಮಾಡಿದ್ದೇವೆ. ನನಗೆ ಬಂದರೆ, ನನಗೆ ಅದು ಸಾಧ್ಯ ಆಗದಿದ್ದರೆ ನಾನು ನನ್ನ ಜಿಲ್ಲಾಧ್ಯಕ್ಷರಿಗೆ, ಇಲ್ಲ ನನಗಿಂತ ಮೇಲಿನ ನಾಯಕರುಗಳಿಗೆ, ನನ್ನ ಸಂಸದೆಗೆ, ಶೋಭಾ ಕರಂದ್ಲಾಜೆಯವರು ನನಗೆ ಬಹಳ ಆತ್ಮೀಯರು. ಯಾವುದೇ ಒಂದು ನನ್ನ ಕರೆಗೆ ಎಲ್ಲಿಯಾದರೂ ಆಸ್ಪತ್ರೆಗೆ ಅವರು ವ್ಯವಸ್ಥೆ ಮಾಡಿ ಪೇಷಂಟನ್ನು ಕಳಿಸುವಂತಹ ಕೆಲಸವನ್ನು ಮಾಡ್ತಿದ್ರು. ಹಾಗೆ MLA ಗಳ ಹತ್ರ ಮಾತಾಡಿ, ಯಾರ ಹತ್ರ ಆದರೂ ಒಂದೇ ನಾನು ಹೇಳೋದು, ಆಸ್ಪತ್ರೆಯಲ್ಲಿ ನನ್ನ ಕೆಲಸ ಆಗಲಿಲ್ಲ ಅಂದರೆ ಉಡುಪಿ ಜಿಲ್ಲೆಯ ಆಸ್ಪತ್ರೆಯವರು ನನ್ನ ಪುಣ್ಯ. ಈಗ ಆದರ್ಶಲ್ಲಿ ಹೋದರೆ ಚಂದ್ರಶೇಖರ್ ಡಾಕ್ಟ್ರು ಅವರು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಒಂದು ಬಡವ ಬಂದ ಅಣ್ಣ, ಅವನ ಹತ್ರ ಏನೂ ಕಟ್ಲಿಕ್ಕಿಲ್ಲ ಅಂತ ಹೇಳಿದರೆ, ಸರಿ ಅಮ್ಮ ನೀನು ಏನಾದರೂ ಮಾಡ್ಕೊ ಅಂತೇಳಿ, ಒಂದು ಏನಾದರೂ ಬಿಲ್ ಇಷ್ಟ ಆಗಿದೆ ಅಣ್ಣ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದ್ರೆ, ನೀನು ಎಷ್ಟಂತ ನೀನೇ ಬರಿ, ನಾನು ಅಷ್ಟು ತಗೊಳ್ತೇನೆ ಅಂತ ಅಂತಹ ಒಂದು ಪ್ರೀತಿಯನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಹೆಮ್ಮೆ. ನನಗೆ ನನ್ನ ಒಂದು ಮಾತನ್ನು ಅವ್ರು ಕೇಳ್ತಾರಲ್ವಾ ಅಂತ. ಆದರೆ ನಾನು ಈ ಸಲದ ಪರಿಸ್ಥಿತಿ, ಕಳೆದ ಸಲದ ಪರಿಸ್ಥಿತಿ ಏನಿತ್ತು, ಆಸ್ಪತ್ರೆಗೆ ಸೇರಿಸಿದ್ರೆ ಇಂತಹ ಸಮಸ್ಯೆ, ಆಕ್ಸಿಜನ್ ಅಂತಹ ಸಮಸ್ಯೆ ಸ್ವಲ್ಪ ಕಮ್ಮಿ, ಬೇರೆ ಏನಾದರೂ ವ್ಯವಸ್ಥೆ ಆಗಬೇಕು. ಈಗ ಏನಾಗಿದೆ, ಆಯುಷ್ಮಾನ್ ಬಹಳ ಉಪಕಾರ ಆಗ್ತಾ ಉಂಟು. ನಾವು ಮೊದಲಿಗೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು, ಸರ್ಕಾರಕ್ಕೆ ತಿಳಿಸಿ ನಾವು ಅಡ್ಮಿಟ್ ಆದ ಕೂಡಲೇ ಯಾವುದೇ ಒಂದು ಪೈಸೆಯನ್ನು ನಮಗೆ ಕಟ್ಲಿಕ್ಕಿಲ್ಲ. ಕೆಲವರಿಗೆ ಗೊತ್ತಿರೋದಿಲ್ಲ, ಡೈರೆಕ್ಟ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ. ಆದ್ರೆ ನಾನು ಹೇಳೋದಿಷ್ಟೇ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಪ್ರೈವೇಟ್ ಹಾಸ್ಪಿಟಲ್ ಅವ್ರು ತಿಳಿಸ್ಬೇಕು, ಸರ್ಕಾರದ ಒಂದು ಯೋಜನೆ ಇದೆ, ನೀವು ಇದನ್ನು ಬರ್ಸ್ಕೊಂಡು ಬನ್ನಿ, ಇಲ್ಲ ಬರ್ಸ್ಕೊಂಡ್ ಬನ್ನಿ, ನೀವೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದ್ರೆ ಏನಾದ್ರೂ ನಿಮ್ಗೆ ಒಳ್ಳೇದಾಗ್ತದೆ ಅಂತ. ಈ ಕೊರೋನಾ ಸಮಯದಲ್ಲಿ ಎಲ್ಲರ ಹತ್ರ ಏನು ಜಾಸ್ತಿ ಏನಿರೋದಿಲ್ಲ.
ದೊಡ್ಡವ ಇರ್ತಾನೆ, ಬಡವ ಮಧ್ಯಮ ವರ್ಗದವರ ಪರಿಸ್ಥಿತಿ ನಾನು ಮೊದಲಿಗೆ ಹೇಳಿದೆ. ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಹೋಟೆಲ್ ಆಗಿರ್ಬೋದು, ಬೇರೆ ಎಲ್ಲ ವ್ಯವಹಾರ ಆಗಿರ್ಬೋದು, ಏನೂ ಇಲ್ಲ. ಹೋಟೆಲ್ ಓಪನ್ ಮಾಡೋ ಆಗಿಲ್ಲ. 2 ಜಿಲ್ಲೆಗಳಲ್ಲಿ ಬಸ್ಸುಗಳು ಬಹಳ ಕಷ್ಟ. ನಾನು ಮೊನ್ನೆನೂ ಒಬ್ಬರ ಹತ್ರ ಮಾತಾಡುವಾಗ ಹೇಳಿದೆ, ಹೊಟ್ಟೆ ಉರಿ ಬರ್ತಾ ಉಂಟು. ನಮಗೆ ಹೊಟ್ಟೆ ಉರಿ ಬರುವಾಗ ಅದರ ಮಾಲಕರಿಗೆ ಹೇಗಾಗಬೇಕು? ಆ ಬಸ್ಸಿನ ಮೇಲೆಲ್ಲ ಹುಲ್ಲು ಎಲ್ಲ ಬೆಳೆದು ಪಾಪ ಅದನ್ನೀಗ ಅವರು ಹೊರಗೆ ತೆಗಿಬೇಕಾದ್ರೆ ಪುನಃ ಎಷ್ಟೋ ಲಕ್ಷ ಖರ್ಚು ಮಾಡಬೇಕು. ಇದನ್ನು ಅವರು ಬೇರೆ ಯಾರ ಹತ್ರನೂ ಹೇಳೋ ಆಗಿಲ್ಲ. ಲೋನ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಮತ್ತೆ ಅವನು ಹೇಗೆ ಮರ್ಯಾದೆ ಉಳಿಸ್ಬೇಕಾದ್ರೆ ಎಲ್ಲಾದ್ರೂ ಸಾಯ್ಬೇಕು, ಅಂತಹ ಪರಿಸ್ಥಿತಿ ಇವತ್ತು. ಇದನ್ನು ನಾವು ನನ್ಗೆ ಅರ್ಥ ಆಗ್ತದೆ ಇದೆಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯ ಬಿಲ್ ಕಟ್ಬೇಕಂತ ಹೇಳಿದ್ರೆ ಎಲ್ಲಿಂದ ಅವ ಕಟ್ತಾನೆ? ದಯವಿಟ್ಟು ಪ್ರೈವೇಟ್ ಹಾಸ್ಪಿಟಲ್ನವ್ರು ತಿಳಿಸ್ಬೇಕು. ನೀವೊಂದು ಸರ್ಕಾರದ ಒಂದು ಲೆಟರ್ ಇಟ್ಕೊಂಡು ಬನ್ನಿ, ನಾವು ಇದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಳ್ಳಿ ಅಂತ. ಎಸ್, ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ನೆನಪು ಮಾಡುವಾಗ ಕೂಡ ನನಗೆ ಒಂದು ನೆನಪಿಗೆ ಬಂದದ್ದು, ಶೋಭಕ್ಕ ಉಡುಪಿಗೆ ಬರೋದಿದ್ರೆ ಗೀತಕ್ಕರಿಗೆ ಫೋನ್ ಮಾಡಿಯೇ ಬರಬೇಕು ಅವರು. ಇಲ್ಲ ಅಂಥದ್ದೇನಿಲ್ಲ. ಆದ್ರೆ ಒಂದು ಬಾಂಧವ್ಯ ಹೇಗಿದೆ ಅಂದ್ರೆ, ರಾಜಕೀಯ ಒಂದು ಕಡೆ ಆದ್ರೆ ಸಹೋದರಿ ಸ್ಥಾನವನ್ನು ನನಗೊಂದು ಕೊಟ್ಟಿದ್ದಾರೆ. ಅದನ್ನಂತೂ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾವತ್ತು ಏನೇ ಅವ್ರ ಕೆಲಸ ಹೇಳಿದ್ರು ನಾನು ಶಿರಸಾವಹಿಸಿ ಮಾಡ್ತೇನೆ. ಅವರು ಅಷ್ಟೇ ಯಾವುದೇ ಒಂದು ಅವರಿಂದ ಆಗುವಂತಹ ಕೆಲಸಗಳನ್ನಿದ್ರೆ ಬಹಳ ಒಂದು ಮುತುವರ್ಜಿಯಿಂದ ಮಾಡ್ತಾರೆ. ನಾನು ಕಟ್ಪಾಡಿ ಜಂಕ್ಷನ್, ಅಂಬಲ್ಪಾಡಿ ಜಂಕ್ಷನ್ ತಮಗೆಲ್ಲ ಗೊತ್ತಿರ್ಬೋದು. ಸಾಲೆ ಆ ಕಡೆಯಿಂದ ಹೋದರೆ ಕುಂದಾಪುರದ ಕೆಲವು ರಸ್ತೆಗಳು ಎಲ್ಲ ಹೆದ್ದಾರಿಯಲ್ಲಿ ಸರಿಯಾಗಿ ಕೆಲಸ ಆಗದೆ ತುಂಬ ವಾಹನ ದಟ್ಟಣೆ, ಆಕ್ಸಿಡೆಂಟ್ ಎಲ್ಲ ಆಗ್ತಿತ್ತು. ನಾನು ಹೆಮ್ಮೆಯಿಂದ ಹೇಳ್ತೇನೆ, ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಗಡ್ಕರಿ ಅವರ ಹತ್ರ ಮಾತಾಡಿ 22 ಕೋಟಿ ರೂಪಾಯಿಯನ್ನು ನಮಗೆ ಅಲ್ಲಿ ಓವರ್ ಬ್ರಿಡ್ಜಿಗೆ ಕಟ್ಪಾಡಿಯಲ್ಲಿ ತಂದು ಕೊಟ್ಟಿದ್ದಾರೆ. ಆಗ್ತದೆ ಹೆದ್ದಾರಿಯಲ್ಲಿ. ಇದೊಂದು ಬಹಳ. ಅದರ ನಂತರ ಅವರು ಮಲ್ಪೆಯಿಂದ ನಮ್ಮ ಮೇಲೆ ಶಿವಮೊಗ್ಗ ಬಾರ್ಡರ್ ಅಲ್ಲಿ ತನಕ ಆ ಸಂದರ್ಭದಲ್ಲಿ ಬಹಳಷ್ಟು ಒತ್ತಾಯಗಳು ಇದ್ದವು, ಆದರೆ ಆಗ್ಲಿಲ್ಲ, ಸಾಧ್ಯ ಆಗಲಿಲ್ಲ. ಅದು ಕಟ್ಪಾಡಿಯಲ್ಲಿ ಆಗಬೇಕಾದಂತ ಬಹಳ ಅಗತ್ಯತೆ ಇತ್ತು. 4 ರಸ್ತೆ ಅಲ್ಲಿ ಸೇರ್ತದೆ, 4 ರಸ್ತೆ ಅದು ಆಗ್ಲೇಬೇಕಿತ್ತು, ಆದ್ರೆ ಮಾಡ್ಲಿಲ್ಲ. ಆದ್ರೆ ಇವತ್ತಿಗೆ ಜನರು ಒದ್ದಾಡ್ತಾರೆ ಅದಕ್ಕೆ. ಅದನ್ನು ಮನಗಂಡು ಅವರು ಹಠ ಹಿಡಿದು ಈಗ ತಗೊಂಡ್ಬಂದಿದ್ದಾರೆ. ನಾನು ಅನೇಕ ನಾಯಕರುಗಳು, ಸದಾನಂದ ಗೌಡರು, ನಮ್ಮ MLA ಅವರು ಎಲ್ಲರೂ ಅದಕ್ಕೆ ಕಷ್ಟಪಟ್ಟಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಅದನ್ನೀಗ ಅವರು ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಬಹಳ ಹೆಮ್ಮೆ. ಅದರ ಮಧ್ಯೆಯಲ್ಲಿ ಮಲ್ಪೆಯ ರಸ್ತೆ ಪರ್ಕಳದಲ್ಲಿ ಪರ್ಕಳದಲ್ಲಿ ತುಂಬಾ ತಾವು ನೋಡಿರ್ಬೋದು, ಇಂಟೀರಿಯರ್ ಆಚೆ ಈಚೆ ಜಾಗ ಬಿಡದೆ ಈಗ ಅದನ್ನು ಆಗ್ತಾ ಉಂಟು. ಅದು ರಸ್ತೆನೂ ಒಳ್ಳೆದಾಗ್ತಿದೆ. ಹೌದು, ಹಾಗಾದ್ರೆ ಅದು ಮಲ್ಪೆಯಿಂದ ಆರಂಭಗೊಂಡ್ರೆ ಹಿರಿಯಡ್ಕ ತನಕನೂ ಕೂಡ ಚತುಷ್ಪಥ ರಸ್ತೆಯಾಗಿ ಹೌದು ಚೆನ್ನಾಗಿ ಆಗ್ತಾ ಉಂಟು. ಅದೇ ಕೆಲಸ ಆಗ್ತಾ ಉಂಟು ಈಗ. ಓಕೆ, ಜೊತೆಯಲ್ಲಿ ಉಡುಪಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಹೆದ್ದಾರಿ ಎಲ್ಲವೂ ಆಯಿತು. ಜೊತೆಗೆ ಉಡುಪಿಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳು ಇರಬೇಕು ಅಂತ ಅನ್ನೋದು, ಮಲ್ಪೆ ಬೆಳಿಬೇಕು ಅಂತ ಅನ್ನುವಂಥದ್ದು, ಇನ್ನು ನಗರವಾಗಿ ಕೂಡ ಅದು ಬೆಳಿಬೇಕು ಅಂತ ಅನ್ನುವಂಥದ್ದು. ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಮೊನ್ನೆ ತಾನೇ ಬಹುಶಃ ನಿವೃತ್ತಿ, ಈಗ 5 ವರ್ಷ ಮುಗಿಯಿತು. 10 ವರ್ಷದ 2 ಟರ್ಮ್ ಆಗಿದೆ ತಮ್ಮದು. ಮುಂದೆ ಚುನಾವಣೆಯಲ್ಲಿ ನಿಲ್ತಾ ಇದ್ದೀರಾ ಹೇಗೆ? ನಾನು ಒಂದು ಸಲ ನನಗೆ ಏನಾದರೂ ಇನ್ನೊಂದ್ಸಲ ನಿಂತು ಅಧ್ಯಕ್ಷ ಆಗ್ಬೇಕು ಎನ್ನುವಂತ ಆಸೆ ಇದೆ. ರಾಜಕೀಯದಲ್ಲಿ ಆಸೆಗಳು ನಿರಂತರವಾಗಿರುವಂತಹದ್ದು, ಯಾರು ಹಿಂದೆ ನಿಲ್ಲುವ. ಒಳ್ಳೆಯ ಜಾಗ ಅಂದ್ರೆ ಯಾವುದೇ ಜಾಗದಲ್ಲೂ ನಿಂತ್ರು ನಾನು ಸಮಾಜ ಸೇವೆಗೆ ಒತ್ತು ಕೊಟ್ಟವಳು. ಆದ್ರಿಂದ ಯಾರು ನನ್ನನ್ನು ಬೇಡ ಅಂತ ಹೇಳಲಿಕ್ಕಿಲ್ಲ. ಪಕ್ಷದ ವರಿಷ್ಠರು ಎಲ್ಲಿಯಾದ್ರೂ ನನಗೆ ನಿಲ್ಲು ಅಂತ ಹೇಳಿದ್ರೆ ಖಂಡಿತವಾಗಿ ಇನ್ನೊಂದ್ಸಲ ನಿಲ್ಲುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಮಾತ್ರ ನನ್ನ ಕೆಲಸ. ಆದರೆ ನಿಮ್ಮ ಕೆಲಸ, ಜನರು ನಿಮ್ಮನ್ನು ಬಲ್ಲವರು ಅದನ್ನೆಲ್ಲ ನೋಡುವಾಗ ಎಲ್ಲೋ MLAಗೆ ನಾನು ಮಹಿಳಾ ಅಭ್ಯರ್ಥಿ ಬೇಕು ಅಂದಾಗ ಕಾದು ನೋಡ್ತೇನೆ. ನಾನು ಏನು ನನ್ನ ಮನಸ್ಸಲ್ಲಿ ಯಾವ್ದು ಆಸೆ ಇಟ್ಕೊಂಡು ಇಷ್ಟವರೆಗೆ ಯಾವುದೂ ಆಗ್ಲಿಲ್ಲ. ಆದ್ರೆ ದೇವರು ನನ್ಗೆ ಏನೋ ಮಹಿಳಾ ಕ್ಷೇತ್ರ ಅಂತ ಆಗಲಿಲ್ಲ, ಮೀಸಲು ಕ್ಷೇತ್ರ ಅಂತ 2 ಜಿಲ್ಲೆಯಲ್ಲೂ ಇಲ್ಲ, ದಕ್ಷಿಣ ಕನ್ನಡ ಉಡುಪಿಯಲ್ಲೆಲ್ಲ. ಆದ್ರೂ ನನ್ನದೇನಂದ್ರೆ ನಾನು ಇಷ್ಟವರೆಗೂ ಏನು ಕೇಳಿಲ್ಲ. ದೇವರು ಏನೋ ಒಂದು ನಿನ್ನನ್ನು ಇದೆಲ್ಲ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ. ನಾನು ದೇವರನ್ನು ತುಂಬಾ ನಂಬುವಳು. ಇಲ್ಲಿ ಹತ್ರದಲ್ಲಿ ನಾನು ಕಟೀಲ್ನ ಅಮ್ಮನನ್ನು ನಂಬ್ತೇನೆ. ನನ್ನ ತುಳುನಾಡಿನ ಎಲ್ಲ ದೈವದೇವರುಗಳನ್ನು ನಾನು ನಂಬುವವಳು. ಎಲ್ಲಿ ಏನಂತ ಕರೆದ್ರು ನಾನು ಹೋಗುವವಳು. ಅದಕ್ಕೆ ಅವರಿಗೆ ನನ್ನಿಂದ ಏನು ಕೆಲಸ ಮಾಡಿಸ್ಬೇಕಂತ ಆಸೆ ಇದ್ರೆ ಖಂಡಿತವಾಗಿಯೂ ನಾನು ಏನಾದರೂ ಆಗುವೆ.
ಮತ್ತು ಏನು ನಾನು ಇಷ್ಟವರೆಗೂ ನನಗೆ ಅದು ಇದು ಅಂತ ಕೇಳಿದವಳಲ್ಲ. ನನಗೆ ಒಂದೇ ಇರೋದು ಬಡವರ ಕೆಲಸ ಮಾಡಬೇಕು, ಸಮಾಜವನ್ನು ಒಳ್ಳೇದು ಮಾಡಬೇಕು. ಏನಾದರೂ ಅವನ ಕಷ್ಟ ಅಂತ ಹೇಳಿದರೆ ಅವನಿಗೆ ಹೋಗಿ ನಾನು ಕೈ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅಷ್ಟೇ. ಮತ್ತೇನು ನನಗೆ ದೊಡ್ಡ ದೊಡ್ಡ ಏನು ಆಸೆಗಳು ಖಂಡಿತವಾಗಿಯೂ ಇಲ್ಲ. ಏನಂತ ಮತ್ತೆ ನಾನು 17 ವರ್ಷದ ಹಿಂದಿನ ಗೀತಾಂಜಲಿ ಸುವರ್ಣ ಅವರು ಒಬ್ಬ ಸಮಾಜ ಸೇವಕಿಯಾಗಿ ಬಂದು ರಾಜಕೀಯ ಗೊತ್ತಿಲ್ಲದೇ ಇದ್ರೂ ಕೂಡ ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ MLA ಆದ್ರೂ ಕೂಡ ನೀವು ಹೀಗೆ ಇರ್ತೀರಿ. ಇದೇ ರೀತಿಯಾದಂಥ ಮಾನವೀಯ ಗುಣವುಳ್ಳಂಥ ಒಂದು ಸೇವೆ ಮಾಡುವಂಥ ಒಂದು ಮನೋಭಾವನೆಯನ್ನು ಯಾವತ್ತೂ ಹೊಂದಿರ್ತೀರಿ ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ತಮ್ಮ ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಒಂದು ಅನನ್ಯ ಸೇವೆಯನ್ನು ಮಾಡಿದ್ದೀರಿ ಗೀತಾಂಜಲಿ ಸುವರ್ಣ ಅವರೇ. ಬಹುಶಃ ಮನೆಗಳನ್ನು ಕಟ್ಟಿಕೊಡೋದು ಅದನ್ನು ನನ್ನ ಒಂದು ಮಾತು ಹೇಳಬೇಕು. ಈಗ ತಾವು ಕೇಳಿದ್ರಿ, ಉಡುಪಿ ಜಿಲ್ಲೆಯಲ್ಲಿ ಈಗ 3 ಮನೆಯನ್ನು ಮಾಡಿದ್ದೇವೆ. 2 ವರ್ಷಕ್ಕೆ ಮುಂಚೆ 1 ಮನೆ, ಈಗ 2 ಮನೆ, ಇನ್ನೊಂದು 2 ಮನೆಗಳು ಕಾಯ್ತಾ ಇದ್ದೇವೆ ನಾವು ನಮ್ಮನ್ನು. ಆದರೆ ಮಳೆಗಾಲದ ಒಂದು ಇದರಲ್ಲಿ ನಾವು ಅದನ್ನು ಅಲ್ಲಿಗೆ ಸ್ವಲ್ಪ ಹೊತ್ತು ಇಡುವಂತ. ಅದರ ಮಧ್ಯದಲ್ಲಿ ಮಂಗಳೂರಿಂದ ನನಗೆ ಒಂದು 2-3 ಕರೆ ಬಂತು. ಒಂದು ಬಂಟ್ವಾಳದಲ್ಲಿ ಮನೆ ಒಂದೆಲ್ಲ ಹೋಗಿದೆ ಅಂತ ತಮ್ಮ ಒಂದು ಪತ್ರಕರ್ತ ಬಂದು ಮೋಹನ್ ದಾಸ್ ಅಣ್ಣ ಅಂತ ಅವ್ರು ಫೋನ್ ಮಾಡಿದ್ರು ನನಗೆ ಬಂಟ್ವಾಳದಲ್ಲಿ, ಬಾ ಒಂದು ಕೆಸರು ಕಲ್ಲ ಹಾಕ್ಲಿ. ಆದ್ರೆ ನಾನು ಏನಾದ್ರೂ ನನ್ನಿಂದ ಆಗುವ ಖಂಡಿತ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಅಲ್ಲಿ ತನಕ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನೂ ಬೇಕಾದಂತಹ ನಾಯಕರುಗಳು ಇದ್ದಾರೆ. ಈಗ ಇಲ್ಲೇ ಮುಲ್ಲಕಾಡಲ್ಲಿ ಒಂದು ಮನೆ ಇದಾಗಿದೆ. ಪಂಚಾಂಗವನ್ನು ಯಾರೋ ಒಂದು ಬಿಲ್ಡರ್ ಹಾಕಿ ಕೊಟ್ಟಿದ್ದಾರೆ. ನಾವು ಮನೆ ಏರಿಸಬೇಕು ಅಂತ ಅವ್ರು ನಮ್ಮನ್ನು ಕರೆದಿದ್ರು. ಈಗ ಒಂದು ಅವರ ಸಮುದಾಯದವರು ನನ್ನನ್ನು ನೀವು ಬರಲೇಬೇಕಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಾನು ಅದನ್ನು ಹೋಗಿ ನೋಡ್ತೇನೆ. ನನ್ನಿಂದ ಏನು ಯಾರತ್ತಾದ್ರೂ ದಾನಿಗಳ ಹತ್ರ ಕೇಳಿ ಅಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು ಖಂಡಿತ ನಾನು ಮಾಡ್ಬೇಕಂತಿದ್ದೇನೆ. ಸೊ ಹೀಗೆ ಮುಂದುವರಿಯಲಿ ಗೀತಕ್ಕ. ಅಂದರೆ ಬಹುಶಃ ಈ ಮೂಲಕವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದರೆ ಎಲ್ರಿಗೂ ಬೇಕಾಗಿರುವಂಥದ್ದು ಸೇವೆ. ಈ ಸಂದರ್ಭದಲ್ಲಿ ಜನ ಕೂಡ ಬಹಳ ಕಷ್ಟಕ್ಕೆ ಬಿದ್ದಿದ್ದಾರೆ. ಆ ಕಷ್ಟಕ್ಕೆ ಬಿದ್ದಿರುವಂಥ ಜನ ಎಲ್ಲಿಂದಾದರೂ ತಂದು ಕೊಡುವುದು ಮತ್ತು ತನ್ನಿಂದಾದಂಥ ಸೇವೆಯನ್ನು ಮಾಡೋದು ಎರಡೂ ಮಾಡುವವರು ಬೇಕಾಗಿದ್ದಾರೆ ಅಂತ ಅನ್ನುವಂಥದ್ದು. ಅಂದರೆ ಕಷ್ಟದಲ್ಲಿದ್ದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಇದನ್ನು ಮಾಡುವಂಥವ್ರು ಸ್ವಲ್ಪ ಆದ್ರೂ ಕೂಡ ಎಲ್ಲರಿಂದಾದರೂ ಸಂಗ್ರಹಿಸಿ ಆದರೂ ಕೊಡುವಂಥ ಒಂದು ಪರಿಸ್ಥಿತಿ, ಆ ಮನೋಭಾವನೆ ಬಹಳ ಮುಖ್ಯ ಅಂತ ಅನ್ನುವಂಥದ್ದು. ಸೊ ಅದನ್ನು ಮಾಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ನಾವು ಕೂಡ ನಿಮ್ಮನ್ನು ಗುರುತಿಸಿದ್ದೇವೆ. ಈ ಒಂದು ಸಣ್ಣವಾದ ಗೌರವಾರ್ಪಣೆಯನ್ನು ನಿಮಗೆ ನಾವು ಮಾಡಿದ್ದೇವೆ. ಈ ಸಂದರ್ಭ ನಮ್ಮ ಜೊತೆ ಇದ್ದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.